ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಮೈ ಭಾರತ್ ದಕ್ಷಿಣ ಕನ್ನಡ ಯೋಜನಾ ಒಕ್ಕೂಟ, ಗ್ರಾಮ ಪಂಚಾಯತ್ ಕೊನಾಜೆ ಹಾಗೆ ಸಮರ್ಪಣಾ ಪರಿವಾರ ಟ್ರಸ್ಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸೇರುವಿಕೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯೋಜನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಂದಿರುವಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲ ನಮ್ಮ ಸ್ಥಳೀಯ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ನಾವೆಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನ ರೀತಿಯಲ್ಲಿ ಸಾಗಲಿ ಎನ್ನುವಂಥದ್ದನ್ನು ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ದಿವಸದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿರುವವರು ನಮ್ಮ ಕೊನಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೀತಾ ದಾಮೋದರ್ ಮೇಡಮ್ ಅವರು. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಮೇಡಮ್. ತಮ್ಮನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಿದ್ದೇವೆ. ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷರು ಟಿ.ಎಂ. ಶಾಹಿದ್ ತೆಕ್ಕೀಲ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಳ್ತಿದ್ದೇವೆ. ಶ್ರೀ ತಾರ್ನದಗಟ್ಟಿ ಕಾಪಿಕಾಡ್ ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ತಾವು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ. ಶ್ರೀ ಉಮರ್ UH ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಡ್ತೇವೆ. ಶ್ರೀಯುತ ರವೀಂದ್ರ ರೈ ಕಳ್ಳಿಮಾರ್ ಬಂಟರ ಸಂಘದ ಉಳ್ಳಾಲ ವಲಯದ ಅಧ್ಯಕ್ಷರು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಡ್ತೇವೆ. ಶ್ರೀ ಪ್ರದೀಪ್ ಡಿಸೋಜಾ ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾವು ವೇದಿಕೆ ಬರಬೇಕು. ತಮ್ಮನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಡ್ತಿದ್ದೇವೆ. ಶ್ರೀ A.K. ರೆಹಮಾನ್ ಕೋಡಿಜಲ್ ಮಂಗಳ ಗ್ರಾಮೀಣ ಯುವಕ ಸಂಘ ಕೊಣಾಜೆ ಇದರ ಅಧ್ಯಕ್ಷರು, ತಮ್ಮನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಡ್ತೇವೆ. ಲಯನ್ ಅಬ್ದುಲ್ ರಜಾಕ್ ಲಯನ್ಸ್ ಕ್ಲಬ್ ಕುಡ್ಲ ಮಂಗಳೂರಿನ ಅಧ್ಯಕ್ಷರು, ತಮ್ಮನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಡ್ತಿದ್ದೇವೆ. ಸಮರ್ಪಣಾ ಪರಿವಾರ ಟ್ರಸ್ಟ್ನ ಉಪಾಧ್ಯಕ್ಷರು ವಸಂತ್ ಕೋಡಿ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವಪೂರ್ವಕ ಬರಮಾಡಿಕೊಡ್ತೇವೆ. ಬಂದಿರುವಂಥ ಎಲ್ಲ ನಮ್ಮ ಸ್ಪರ್ಧಾಳುಗಳು, ಬೇರೆ ಬೇರೆ ಕಾಲೇಜಿಂದ ಬಂದಿರುವಂಥ ಎಲ್ಲ ತಂಡದ ಸ್ಪರ್ಧಾಳುಗಳು, ಹಾಗೆ ಬೇರೆ ಬೇರೆ ತಂಡಗಳ ವ್ಯವಸ್ಥಾಪಕರುಗಳು, ತೀರ್ಪುಗಾರರಾಗಿ ಬಂದಿರುವಂಥ ಎಲ್ಲ ತೀರ್ಪುಗಾರ ಬಂಧುಗಳು, ಶಿಕ್ಷಕರು, ಮಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು, ಹಾಗೆ ನಮ್ಮ ಸಂಸ್ಥೆಯ ಜೊತೆಗೆ ಕೈ ಜೋಡಿಸ್ತಿರುವಂಥ ಎಲ್ಲ ನಮ್ಮ ಪದಾಧಿಕಾರಿ ಬಂಧುಗಳು ಎಲ್ಲರನ್ನು ಕೂಡ, ಹಾಗೆ ಮಾಧ್ಯಮದ ಬಂಧುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಗೌರವಾದರಗಳಿಂದ ಸ್ವಾಗತಿಸಿಕೊಂಡು ಈಗ ನಾಡಗೀತೆಯೊಂದಿಗೆ ಈ ದಿವಸದ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ದಯವಿಟ್ಟು ಎಲ್ಲರೂ ಕೂಡ ನಾಡಗೀತೆಗೆ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಂತ ವಿನಂತಿಸ್ತಿದ್ದೇವೆ. ಜಲಧೋತ
ನಾಡಗೀತೆಗೆ ಗೌರವ ಸೂಚಿಸಿದ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈ ದಿವಸ ವಿಶೇಷವಾದಂಥ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಜಿಲ್ಲಾ ಯುವಜನೋತ್ಸವ. ಬಹುಶಃ ಯುವಜನೋತ್ಸವ ಎನ್ನುವಂಥ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ಇಡೀ ದೇಶದಾದ್ಯಂತ ನಡೆಯುವಂಥ ಕಾರ್ಯಕ್ರಮ. ಅವರ ನ್ಯಾಷನಲ್ ಯೂತ್ ಫೆಸ್ಟ್, ನಮ್ಮ ರಾಷ್ಟ್ರೀಯ ಯುವ ದಿನ ಅಂತ ಏನು ಆಚರಣೆ ಮಾಡ್ತೇವೆ, ಅದಕ್ಕೆ ಪೂರಕವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿಕೊಂಡು ಆ ಬಳಿಕ ರಾಷ್ಟ್ರಮಟ್ಟದಲ್ಲಿ ನಡೆಯುವಂಥ ಜನವರಿ 12 ತಾರೀಕಿಗೆ ರಾಷ್ಟ್ರಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ಳಲಿಕ್ಕಿದೆ. ಇಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಲಿದೆ, ರಾಜ್ಯ ಮಟ್ಟದಲ್ಲಿ ವಿಜೇತರಾದವರು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂಥ ಅವಕಾಶ ಬಹುಶಃ ಇಲ್ಲಿಂದ ನಮಗೆ ಆರಂಭವಾಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತುಗಳಂತೆ ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವುದಲ್ಲ, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವನು. ಬಹುತಃ ನಮಗೊಂದು ಇದೊಂದು ಅವಕಾಶ ಸೃಷ್ಟಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅಂತ ನಾವು ತಿಳ್ಕೊಳ್ಳುತ್ತಾ ಈ ದಿವಸ ಬಂದಂಥ ಅತಿಥಿಗಳನ್ನು ನಮ್ಮೆಲ್ಲರ ಕೂಡ ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನುಡಿಬೇಕಂತ ವಿನಂತಿಸಿದ್ದೇನೆ. ನಮ್ಮ ಯೋಜನೆ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಶ್ರೀಯುತ ಪ್ರದೀಪ್ ಡಿಸೋಜ ಸರ್ ಅವರು. ಆತ್ಮೀಯರೇ, ಯುವಜನತೆಯ ಕಣ್ಮನಿ ಸ್ವಾಮಿ ವಿವೇಕಾನಂದರ ಜನ್ಮದಿನ ಪ್ರಯುಕ್ತ ವರ್ಷಂಪ್ರತಿ 1994ರಿಂದ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಹಮ್ಮಿಕೊಳ್ತಾ ಬಂದಿದೆ. ಯುವ ಸಂಪತ್ತು ದೇಶದ ಸಂಪತ್ತು, ದೇಶದ ಶಕ್ತಿ ಅಂತ ತಮಗೆಲ್ಲರಿಗೂ ಗೊತ್ತುಂಟು. ಯುವಜನತೆಯನ್ನು ಒಂದು ಸಬಲೀಕರಣ ಮಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು, ಸರ್ಕಾರ ವರ್ಷಂಪ್ರತಿ ಬೇರೆ ಬೇರೆ ಯೋಜನೆಗಳನ್ನು ಯುವಜನತೆಗೋಸ್ಕರ ಹಮ್ಮಿಕೊಳ್ತಾ ಇದ್ದಾರೆ. ಯುವಜನ ಮೇಳ ಇರ್ಬೋದು, ಯುವಜನೋತ್ಸವ ಇರ್ಬೋದು, ಯುವ ಸಪ್ತಾಹ ಇರ್ಬೋದು, ಕ್ರೀಡಾಕೂಟಗಳಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಜನತೆಗೋಸ್ಕರ ಸರ್ಕಾರ ಜಾರಿಗೆ ತರ್ತಾ ಉಂಟು. ಇದರಂತೆ ಸ್ವಾಮಿ ವಿವೇಕಾನಂದರ ಅವರು ಹೇಳಿದಾಗೆ ನಮಗೆ ಕ್ರಿಯಾಶೀಲ ಯುವಕರನ್ನು ಕೂಡಿ ನಾವು ಈ ವಿಶ್ವವನ್ನೇ ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರ ಆದರ್ಶಗಳು ಮತ್ತು ತತ್ವಗಳು ನಿಜವಾಗಿ ಯುವಜನತೆಗೆ ಒಂದು ಪ್ರೇರಣೆ. ನಿಜವಾಗಿ ನಾವು ಈಗಿನ ಯುವಜನತೆ ನೋಡುವಾಗ ಬೇರೆ ಬೇರೆ ಮಾದಕ ಇದಕ್ಕೆ ವಸ್ತುಗಳಿಗೆಲ್ಲ ಆಕರ್ಷಿತ ನಾವು ನೋಡ್ತಾ ಇದ್ದೇವೆ. ಇದರಿಂದ ನಾವು ಬಿಟ್ಟು ನಾವು ಸನ್ಮಾರ್ಗದಲ್ಲಿ ನಡೆಯುವುದು ಮುಖ್ಯವಾಗಿ ಈ ವಿವೇಕಾನಂದರ ಈ ಒಂದು ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಮಹತ್ವ ಬರ್ತದೆ ಹೇಳಲಿಕ್ಕೆ ನಮ್ಮ ಇಚ್ಛೆ ಪಡ್ತಾ ಇದ್ದೇನೆ. ಇದರಂತೆ ವರ್ಷಂಪ್ರತಿ ನಾವು ಜಿಲ್ಲಾ ಮಟ್ಟದಲ್ಲಿ ಯುವಜನೋತ್ಸವ ಕಾರ್ಯಕ್ರಮವನ್ನು ಬೇರೆ ಬೇರೆ ವಿಭಾಗದಲ್ಲಿ ಜಾನಪದ ಇರ್ಬೋದು, ಕವಿತೆ ಇರ್ಬೋದು, ಒಂದು 7 ಐಟಮ್ಸ್ಗಳಲ್ಲಿ ನಾವು ಸ್ಪರ್ಧೆಗಳು ನಡೆಸ್ತಾ ಇದ್ದೇವೆ. ಅದರಲ್ಲಿ ಈ ಸಲ ಒಂದು ವಿಶೇಷ ಅಂದರೆ ಕಳೆದ ಸಲದಿಂದ ವಿಜ್ಞಾನ ಮೇಳವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದು ರಾಜ್ಯ ಮಟ್ಟಕ್ಕೆ ಮಾತ್ರ ಸೀಮಿತ ಮತ್ತು ಕೇಂದ್ರಕ್ಕೆ ಹೋಗಲಿಕ್ಕಿಲ್ಲ. ಅದರಲ್ಲಿ ಕೂಡ ಹೊಸ ಹೊಸ ನೈಪುಣ್ಯತೆಯುಳ್ಳ ಇನೋವೇಟಿವ್ ಯಾವುದಾದ್ರೂ ಟೆಕ್ನಿಕ್ಸ್ಗಳನ್ನು ಮಾಡಿದರೆ ಅದಕ್ಕೊಂದು ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಸಾಂಸ್ಕೃತಿಕ ಕಲೆ ಸ್ಪರ್ಧೆಗಳು ವರ್ಷಂಪ್ರತಿ ನಡೆದಾಗೆ ನಡೀತದೆ. ಇದರಂತೆ ನಾವು ಈ ದಿನ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ್ದು ಇಲ್ಲಿ ನಾವು ಉಳ್ಳಾಲ ತಾಲೂಕಿನ ಹಸೆಗೋಳಲ್ಲಿ ಕೊಣಂಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂಟರ್ ಭವನ ಹಮ್ಮಿಕೊಂಡಿದ್ದೇವೆ. ಇದರ ಉದ್ಘಾಟನೆಯನ್ನು ನೆರವೇರಿಸಲು ಸನ್ಮಾನ್ಯ ಸಭಾಧ್ಯಕ್ಷರು ಬರಬೇಕಿತ್ತು. ಅವರು ಕಾರಣಾಂತರಗಳಿಂದ ಮತ್ತೆ ಬರ್ತಾರಂತ ಹೇಳಿದ್ದಾರೆ. ಆದರೂ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ನಮ್ಮೊಂದಿಗಿದ್ದಾರೆ ಗ್ರಾಮ ಪಂಚಾಯತಿನ ಗೌರವನ ಅಧ್ಯಕ್ಷರಾದ ಗೀತಾ ದಾಮೋದರ ಮೇಡಮ್ ಅವರಿಗೆ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ಅದೇ ರೀತಿ ದಕ್ಷಿಣ ಕನ್ನಡ ಯುವಜನ ಒಕ್ಕೂಟ, ಸಮರ್ಪಣಾ ಪರಿವಾರ ಟ್ರಸ್ಟ್, ಕೊಣಾಜೆ ಗ್ರಾಮ ಪಂಚಾಯತ್ ಹಾಗೂ ವಿವಿಧ ಈ ವ್ಯಾಪ್ತಿ ಎಲ್ಲ ವಿವಿಧ ಸಂಘ ಸಂಸ್ಥೆಗಳೊಂದು ಆಶ್ರಯದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಮೇಡಮ್ ತಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಹಿರಿಯರು ಮಾರ್ಗದರ್ಶಕರಾದ ಉಮರ್ ಸರ್ ಅವರಿದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ ಸರ್. ನಮ್ಮೊಂದಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗೌರವಿನ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಸರ್ ಕೂಡ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ.
ನಮ್ಮೊಂದಿಗಿದ್ದಾರೆ ಹಿರಿಯರಾದ ಶ್ರೀ ಟಿ ಎಂ ಶಹೀದ್ ತೆಕ್ಕಿಲ್ ಸರ್ ಅವರು ರಾಜ್ಯ ಮಟ್ಟದ ಯುವ ಪ್ರಶಸ್ತಿ 2002ರಲ್ಲಿ ಪಡ್ಕೊಂಡವರು, ವಿವಿಧ ಸಂಘ ಸಂಸ್ಥೆ ತೊಡಗಿಸಿಕೊಂಡವರು, ಪ್ರಸ್ತುತ ನೂತನ ಚುಕ್ಕಾಣಿ ಹಿಡಿದ ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರೆಲ್ಲ ಕಾರ್ಯಕ್ರಮಕ್ಕೆ ಕ್ಲಬ್ದ ಸ್ವಾಮಿ ಬರ್ತಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ ಸರ್. ಉಳ್ಳಾಲ ಬಂಟರ ಭವನ ಇದರ ಅಧ್ಯಕ್ಷರಾದ ಗೌರವಾನ್ವಿತ ರವೀಂದ್ರ ರೈ ಸರ್ ಕೂಡ ನಮ್ಮೊಂದಿಗೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಯುವಕ ಸಂಘದ ಅಲ್ಲಿ ಸುಮಾರು ಕೆಲಸ ಮಾಡಿ ಪ್ರಸ್ತುತ ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷರಾದ AK ರೈಮನ್ ಕೋಡಿಜಾಲ್ ಸರ್ ನಮ್ಮೊಂದಿಗೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ ಸರ್. ನಮಗೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟವರು ಸಮರ್ಪಣಾ ಪರಿವಾರ ಟ್ರಸ್ಟ್ ಇದರ ಅಧ್ಯಕ್ಷರು ಮೋಹನ್ ಶೆರ್ಲಾಲ್ ನಮ್ಮೊಂದಿಗೆ ಇದ್ದಾರೆ. ಅದರೊಟ್ಟಿಗೆ ನಮ್ಮ ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಗೌರವಾನ್ವಿತ ವಸಂತ್ ಕೋಡಿ ಸರ್ ಕೂಡ ಇದೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ ಸರ್. ನಮಗೆ ಮತ್ತೊಂದು ಸಹಕಾರ ಕೊಡೋ ಸಂಸ್ಥೆ ಲಯನ್ಸ್ ಕ್ಲಬ್ ಕುಡ್ಲ ಮಂಗಳೂರು ಇದರ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಸರ್ ನಮ್ಮೊಂದಿಗೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಯಾವುದಾದ್ರೂ ಜನಪ್ರತಿನಿಧಿಗಳಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ತಮ್ಮನ್ನು ಕೂಡ ಆತ್ಮೀಯದ ಸ್ವಾಗತ ಬಯಸ್ತೇನೆ. ವಿವಿಧ ಸಂಘ ಸಂಸ್ಥೆಗಳು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮಗೆ ಈ ಒಂದು ಸ್ಪರ್ಧೆ ನಡೆಸಬೇಕಾದ್ರೆ ಹಿರಿಯರಾದ ಎಲ್ಲ ತೀರ್ಪುಗಾರರ ಮಂಡಳಿ ನಮ್ಮೊಟ್ಟಿಗಿದೆ. ಸರ್, ತಮಗೆಲ್ಲರೂ ಕೂಡ ನನ್ನ ಆತ್ಮೀಯವಾದ ಕ್ರೀಡಾ ಇಲಾಖೆ ವತಿಯಿಂದ ಸ್ವಾಗತ ಬಯಸ್ತೇನೆ. ಇವತ್ತಿನ ಕೇಂದ್ರ ಬಿಂದುಗಳಾದ ನಮ್ಮ ಕಲಾವಿದರು ಬೇರೆ ಜಿಲ್ಲೆಯಿಂದ ದೂರದಿಂದ ಬಂದಿದ್ದಾರೆ, ಕ್ಲಬ್ದ ಸಮಯಕ್ಕೆ ಬಂದಿದ್ದಾರೆ. ಸುಮಾರು 200ಕ್ಕಿಂತ ಸಾಧಾರಣ 300ರಷ್ಟು ಈಗಾಗಲೇ ನೋಂದಣಿ ಮಾಡಿದ್ದಾರೆ, ಕೆಲವರು ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಕಲಾವಿದರಿಗೆ ಭಾಗವಹಿಸಲಿ ಬಂದ ಸ್ಪರ್ಧಿಗಳಿಗೆ ತಮಗೆ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮಗೆ ಹೊಸಕೂರಲ್ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ನೀವು ಸಹಕಾರ ಕೊಟ್ಟಿದ್ದೀರಿ. ಇಲ್ಲಿ ಉಳಿದ ಅವರಿಗೆ ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತ ಬಯಸ್ತೇನೆ. ನಮ್ಮ HM ಸರ್ ಇದ್ದಾರೆ, ಹರೀಶ್ ಸರ್ ಅವರಿದ್ದಾರೆ, ಎಲ್ಲರೂ ಬೇರೆ ಬೇರೆ ನಮ್ಮ ಅಧಿಕಾರಿ ಮಿತ್ರರು ತಾವೆಲ್ಲ ಇದ್ದೀರಿ. ತಮ್ಮನ್ನೆಲ್ಲರೂ ಕೂಡ ಆತ್ಮೀಯ ಸ್ವಾಗತ ಬಯಸಿ. ಎಲ್ಲ ಪೊಲೀಸ್ ವಿಭಾಗದವರು, ವೈದ್ಯಕೀಯ ಕ್ಷೇತ್ರ ಎಲ್ಲರಿಗೂ ನಮಗೆ ಸಹಕಾರ ಕೊಡ್ತಾ ಇದ್ದೀರಿ. ತಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಒಂದು ಸೂಚನೆ ಸ್ಪರ್ಧಿಗಳಿಗೆ, ಈ ಸ್ಪರ್ಧೆಯಲ್ಲಿ ವಿಜೇತರಾದವರು ಇಂಡಿವಿಜುವಲಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಪಡೆದವರು ರಾಜ್ಯ ಮಟ್ಟದ್ದು ಡಿಸೆಂಬರ್ 2 ಮತ್ತು 3 ಯಾದಗಿರಿಯಲ್ಲಿ ಉಂಟು. ಅಲ್ಲಿ ನಿಮಗೆ ಭಾಗವಹಿಸಲು ಅವಕಾಶ ಉಂಟು. ಮತ್ತು ಗುಂಪು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದವರು ಕೂಡ ಯಾದಗಿರಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಉಂಟು. ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸರ್ವರನ್ನು ಬಹಳ ಪ್ರೀತಿ ಆಧಾರಗಳಿಂದ ಸ್ವಾಗತಿಸಿರುವಂಥ ಬಹುಶಃ ಈ ಜಿಲ್ಲಾ ಮಟ್ಟದ ಯೋಜನೋತ್ಸವದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮದ ಕಾರ್ಯಸೂಚಿಗಳನ್ನು ಹಾಕಿಕೊಟ್ಟು ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿರುವಂಥ ಪ್ರದೀಪ್ ಡಿಸೂಜ ಸರ್, ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇವೆ ಸರ್. ಹಾಗೆ ಬಂದಿರುವಂಥ ಎಲ್ಲ ನಮ್ಮ ಸ್ಪರ್ಧಾಳುಗಳಿಗೆ, ಸಂಬಂಧಪಟ್ಟಂಥ ತಂಡಗಳ ವ್ಯವಸ್ಥಾಪಕರಿಗೆ, ಮಾಧ್ಯಮದವರಿಗೆ ಕೂಡ, ಈ ಎಲ್ಲ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ನಮ್ಮ ಸಂಯೋಜಕರಾಗಿರುವಂತಹ ಶ್ರೀಯುತ ಮೋಹನ್ ಶಿರ್ಲಾಲ್, ಸಮರ್ಪಣಾ ಪರಿವಾರ ಟ್ರಸ್ಟ್ ಅಧ್ಯಕ್ಷರು, ಇವರಿಗೆ ವಸಂತ್ ಸರ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೆ.
ನಮಗೆ ಸಂಪೂರ್ಣ ಸಹಕಾರ ನೀಡೋರು ರಫೀಕ್ ಸರ್, ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ ಸರ್. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಕೂಡ ಹೌದು. ಬಹಳ ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಕೈಜೋಡಿಸುವ ರಫೀಕ್ ಸರ್, ತಮಗೆ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸಿದ್ದೇವೆ ಸರ್. ಈಗ ನಾವು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಬಂದಿದ್ದೇವೆ, ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನೆಯನ್ನು ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಶ್ರೀಯುತ ತಾರನಾಥ್ ಗಟ್ಟಿ ಸರ್ ಅವರು ನಡೆಸಿಕೊಡ್ಬೇಕು. ಅದೇ ರೀತಿಯಾಗಿ ಎಲ್ಲ ನಮ್ಮ ಅತಿಥಿಗಳು ಕೂಡ ಕೈ ಜೋಡಿಸಬೇಕಂತ ವಿನಂತಿಸ್ತಿದ್ದೇನೆ. ಒಂದು ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಬೇಕಂತ ಉಮರ್ UH ಇವರಲ್ಲಿ ವಿನಂತಿಸಿದ್ದೇನೆ. ನಮ್ಮ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಡೋಲನ್ನು ಬಾರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಂತ ವಿನಂತಿಸ್ತಿದ್ದೇವೆ. ಜನಪದ ಮತ್ತು ಸಾಂಸ್ಕೃತಿಕ ಈ ಒಂದು ಯೋಜನೋತ್ಸವದಲ್ಲಿ ಮುಖ್ಯವಾಗಿ ಮೂಡಿಬರುವಂಥ ಕಾರ್ಯಕ್ರಮ. ಇಲ್ಲಿ ಡೋಲನ್ನು ಬಾರಿಸುವ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಡೋಲು ಬಾರಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತ ವಿನಂತಿಸಿದ್ದೇನೆ. ಅತ್ಯುತ್ತಮವಾಗಿ ತಮ್ಮ ಡೋಲನ ಈ ಒಂದು ಪುತ್ಥಳಿಗೆ ಒಂದು ದೀಪವನ್ನು ಅರಳಿಸ್ತಾ ಅವರಿಗೆ ಹೂವನ್ನು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕೆಂದು ವಿನಂತಿಸ್ತಿದ್ದೇನೆ. ಜಿಲ್ಲಾ ಮಟ್ಟದ ಯೋಜನೋತ್ಸವ ಕೇವಲ ಅದು ಸ್ಪರ್ಧೆ ಮಾತ್ರ ಅಲ್ಲ, ಯುವಕರಿಗೆ ಸ್ಫೂರ್ತಿಯನ್ನು ತುಂಬುವಂಥ ಕಾರ್ಯಕ್ರಮ. ಇಲ್ಲಿ ಆಯ್ಕೆಗೊಂಡಿರುವಂಥ ಎಲ್ಲ ಸ್ಪರ್ಧಾಳುಗಳು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸುವಂತಾಗಬೇಕು, ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರುವಂತಾಗಬೇಕು. ಇದಕ್ಕೆಲ್ಲ ಕೂಡ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರು ಎನ್ನುವಂಥ ಮಾತುಗಳು ಹೇಳುತ್ತಾ ಎಲ್ಲ ಬಂಧುಗಳು ಉದ್ಘಾಟನೆಗೆ ಭಾಗವಹಿಸಿದ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ತುಳು ಭಾಷೆಯನ್ನು 8ನೇ ಪರಿಚಯಕ್ಕೆ ಸೇರಿಸುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಕಾರ್ಯಗಳನ್ನು ಮಾಡುವವರು ಪ್ರಯತ್ನದಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ, ಯಾವಾಗ ಆ ಒಂದು 8ನೇ ಪರಿಚಯದಲ್ಲಿ ಸೇರ್ತದೆ, ನಮ್ಮ ತುಳು ಭಾಷೆ ಕೂಡ ಒಂದು ಸ್ಥಾನಮಾನ ದೊರೀತದೆ ಎನ್ನುವಂಥದ ಒಂದು ಭಾವನೆಯಲ್ಲಿದ್ದೇವೆ. ಅನೇಕರಿಗೆ ಮೊನ್ನೆ ತಾನೇ ಪಾಂಡೇಶ್ವರದಲ್ಲಿ ಪೊಲೀಸ್ ಇಲಾಖೆಯವರಿಗೆ ಕೂಡ ತುಳುವಿನ ಲಿಪಿಯನ್ನು ತುಳು ಭಾಷೆಯನ್ನು ಕಲಿಸುವಂಥ ಕಾರ್ಯಕ್ರಮ ಕೂಡ ಮಾಡಿಕೊಂಡಿದ್ದರು. ಅಂಥ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕುವ ಮೂಲಕ ಈ ಒಂದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಸರ್, ತಾವು ಉದ್ಘಾಟಕ ನುಡಿಯನ್ನು ಆಡಬೇಕಂತ ವಿನಂತಿಸ್ತಿದ್ದೇನೆ. ಮಾತರಿಗಳ ಮೋಕೆದ ನಮಸ್ಕಾರ. ಈ ದಿನ ಮುಲ್ಪ ನಡಪುನಂಚಿತ್ತಿನ ಜಿಲ್ಲಾ ಮಟ್ಟದ ಯೋಜನೋತ್ಸವನ ಎಂಕಲ್ ಮಾತೇ ಇರಲ್ಲ ಕೈಯೇ ಇರದು ಬಾರಿ ಪೊರ್ಲೊಡೆ ಬಾರಿ ಖುಷಿಟ್ಟು ಉದೀಪನ ಮಲ್ತದ ಅಂತ ಪಂಡೊಂಡ್ರೆ ಎಂಕ್ ಈ ಪೊರ್ತೊಡು ಖುಷಿ ಆವೊಂದುಂಡು, ಅಂಚನೆ ಪೆರ್ಮೇಲ ಆವೊಂದುಂಡು. ಬಂದುಲೆ ಮುರಣಿ ಕುಡ್ಲಾಡು ಬಾರಿ ಮಲ್ಲ ಒಂಜಿ ಸ್ಪರ್ಧಾ ಕೂಟ ಮುಖ್ಯಮಂತ್ರಿಲೇ ಬರ್ತದೆ ಒಂಜಿ ಬಾಲ್ ಒಂದು ಶಟಲ್ ಬ್ಯಾಡ್ಮಿಂಟನ್ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ನಡತಂಡು ಅವು ನುವೆ ಕ್ರೀಡಾ ಇಲಾಖೆದ ಒತ್ತಿಡಿದು ಪ್ರದೀಪ್ ಅವ್ರನ್ನ ನೇತೃತ್ವ ಬೊಕ್ಕ ಇಡೀ ಜಿಲ್ಲಾಡಳಿತದ ಬಾರಿ ಪೊರ್ಲುಡು ಬಾರಿ ಯಶಸ್ವಿಯಾದ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಕುಡ್ಲಡ್ಲ ಒಂಜಿ ಸ್ಪರ್ಧೆ ನಡತನ ಪನ್ಪುಡನೆ ನಮ್ಮ ಪೆರ್ಮೆ ಐಕಾದ್ಯಾನ್ ಸುರುಕಾದ ಮಾನ್ಯ ಪ್ರದೀಪ್ ಡಿಸೋಜರ್ ಬೊಕ್ಕ ಇಡೀ ಜಿಲ್ಲಾಡಳಿತಾಗ ಈ ಪೊರ್ತುಡ್ಯಾನ್ ಅಭಿನಂದನೆ ಸಲ್ಲಿಸ ಬಂದುಲೆ ಇನ್ನಿತ್ತ ಈ ಒಂಜಿ ಲೇಸದ ಅಧ್ಯಕ್ಷತೆ ವಹಿಸೊಂದುಪ್ಪುನ ಈ ಒಂಜಿ ಪಂಚಾಯತದ ಅಧ್ಯಕ್ಷರೇ ಅಂಚನೆ ಎಂಕಲೊಟ್ಟಿಗೆ ಪಾಲ್ಪಡೆಯೊಂದುಪ್ಪುನ TM ಶಹೀದ್ರೆ ಪಂಚಾಯತ್ ಅಧ್ಯಕ್ಷರೇನ ಗೀತಾ ಮೋಹನ್ರೆ ಅಂಚನೆ TM ಶಹೀದ್ರೆ ಉಮರ್ UH ಗ್ಯಾರಂಟಿ ಸಮಿತಿದ ಅಧ್ಯಕ್ಷರೇ ಬೊಕ್ಕ ಈ ಒಂಜಿ ಬಂಟರ ಭವನದ ಅಧ್ಯಕ್ಷರೇ ಬೊಕ್ಕ ಈ ಒಂಜಿ ಲೇಸಡ್ ಪಾಲ್ಪಡೆಯೊಂದುಪ್ಪುನ ಸಮರ್ಪಣಾ ಪರಿವಾರ ಟ್ರಸ್ಟ್ದ ಅಧ್ಯಕ್ಷರೇ ಪದುಕರೆ ಮಾತರಿಗಳ
ಬಂದುಲ್ಲೆ ಯಾನೊಂಜಿ 2 ಪಾತೆರಡು ಎನ್ನ ಪಾತೆರನ್ನು ಮುಗಿತಂದುಲ್ಲೆ ಇನ್ನಿತ ಈ ಒಂಜಿ ಐತಾರದ ದಿನ ಸುಮಾರು ಜನಕ್ಕೆ ಬೇಜಾರಾದ ಪುಯ್ಯ ಐತಾರಲ್ಲ ಮೇಕಲ್ ಡಿಪಾರ್ಟ್ಮೆಂಟ್ ತಕ್ಕಲಿ ಬಿಡು ಪೂಜಾರತ್ತ ಅಂದೆ ಅಂಡ ಬದುಕು ಮೂಜಿ ದಿನ ತೊಲೆ ನಮ್ಮ ಐಟು ಖುಷಿ ಪಡೆಪನ ಅತ್ತಂಡ ಇಂಚ ಮಾತ ಪಾಲು ಪಡೆಪನ ಭಾರಿ ಮುಖ್ಯವಾದುಂಡು ಬದುಕದು ನಮಗೆ ನಿತ್ಯ ನಮ್ಮ ಬೇಲೆ ಒತ್ತಡ ಕೆಲಸ ಬ್ಯುಸಿ ಇಂದು ಮಾತ ಉಪ್ಪುನ ಸಹಜನೇ ಐತ ನಡುಟೆ ನಮ್ಮ ಮಾತೆರ್ಲ ಒಂಜಿ ಸಾಂಸ್ಕೃತಿಕ ಆಶಯ ದೀವೊಂದು ಒಟ್ಟು ಸೇರ್ನ ಉಂಡಾತೆ ಅವು ನಮಕ್ ಯಾಪಲ ನೆನಪುಡು ಒರಿಯುನೊಂಚಿತ್ತನ ಈ ನಿಮ್ಮ ನಿಖಲು ಎಲ್ಲಿಯ ಪ್ರಾಯದ ಜೋಕುಲ್ಲೇರು ಕಾಲೇಜ್ದ ಜೋಕುಲ್ಲೇರು ನಿಖಲಿಗೆ ಮಾತ ಅಂದೊಂಜಿ ಮಲ್ಲ ಮಟ್ಟದ ಒಂಜಿ ಮಾರ್ಗದರ್ಶನ ಕೊರುಪುನಂಚಿತ್ತನ ಒಂಜಿ ಕೂಟಲ ಆದುಂಡು ಅಂಚಾಯಿನದಾದರ ಪಾಲು ಪಡೆಪುನ ಭಾರಿ ಮುಖ್ಯ ನಮ್ಮ ಸ್ವಾಮಿ ವಿವೇಕಾನಂದರ್ನ ಒಂಜಿ ಭಾವಚಿತ್ರಗ ಪುಷ್ಪಾರ್ಚನೆ ಮಂತ ವಿವೇಕಾನಂದರ ಸ್ವಾಮಿಲ್ನ ಬಗ್ಗೆ ಉಲ್ಲೇಖ ಮಂತಿರು ಮಾನ್ಯ ಪ್ರದೀಪ್ ಡಿಸೂಸೇರು ಸಾರ್ ತೇನಮನುತ್ತ ಸೊನ್ಪತ್ತ ಮೂಜಿ ಸೆಪ್ಟೆಂಬರ್ 11ನೇ ತಾರೀಕಿಗೆ ಚಿಕಾಗೋಡು ಮಾನ್ಯ ಸ್ವಾಮಿ ವಿವೇಕಾನಂದಲು ಮಂತನ ಒಂಜಿ ಭಾಷಣ ಅತ್ತಂಡ ಅರ್ನಾ ದಿನತ್ತ ಒಂಜಿ ಉದ್ಘೋಷಣೆ ಇಡೀ ಜಗತ್ತಿಗೆ ಸಾರ್ವಕಾಲಿಕವಾದ ಪ್ರತಿದಿನಲ್ಲ ಪ್ರತಿಕ್ಷಣಲ್ಲ ನೆನಪುನಂಜಿ ತನಂಜಿ ಪಾತೆರರಾದುಂಡು ನಮ್ಮ ಮಾತೆರೆಲ್ಲ ಆರು ಅತ್ತಂಡ ಆ ಪೊರ್ತುಗು ಅಮೇರಿಕದ ಮಾತೆರೆಲ್ಲ ಆರು ಎನ್ನ ಸಹೋದರ ಸಹೋದರಿಯರೇ ಎಂದು ಉಲ್ಲೇಖ ಮಂತದ ಲೆಪ್ಪುವೆರು ತುಲೆ ಜಗತ್ತಡು ಅಡೆಮುಟ್ಟ ಏರ್ಲ ಒಂಜಿ ಆ ಸಭೆಯನ್ನು ಮನ್ಪನಾಗ ಅಮೇರಿಕದ ಅಂಚಿನ ದೇಶಡ ಅತ್ತಂಡ ಯುರೋಪ್ನ ಅಂಚಿನ ದೇಶಡ ಉಲ್ಲೇಖ ಮನ್ಪನ ಇಂಚಿನ ಮನ್ಪೇರು ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಅಂಚ ಮನ್ಪೇರತ್ತ ಅಂಚನೆ ಅವು ಒಂದು ಎನ್ನ ಮೋಕೆದ ಮೆಗ್ಗೆ ಪಲಿನಾಕಲೆ ಅಂದ ಪನ್ಪನ ಅವು ನೇರವಾದ ಹೃದಯಗೆ ತಟ್ಟೊಂಡು ದಾಯ ಯಾನಿ ಪಾತೆರ ಉಲ್ಲೇಖ ಮನ್ಪು ಎಂದು ಪಂಡ ನಮ್ಮ ಬದುಕೊಡಾಯಿನ ಅತ್ತಂಡ ಬದುಕುನಂಚಿತ್ತನ ಸನ್ನಿವೇಶಲ ಅಂಚಿತ್ತನೆ ಮಿತ್ರರೇ ನಿಖಲ್ ಮಾತ ಯುವಜನಕಲುಲ್ಲರು ಅತ್ತಂಡ ಜೋಕುಲ್ಲರು ನಮ್ಮ ಹಿರಿಯಕ್ಕಲು ನಮಕೊಂಜಿ ಪಾಡದ ಕೊರ್ತನ ಸಾಧ್ಯ ಉಂಟು ನಮ್ಮ ತುಳುನಾಡದ ಒಂಜಿ ಪರಂಪರೆ ಉಂಟು ವಿವೇಕಾನಂದರ ಪನ್ನಂಚಿನ ಪಾತೆರೆಗೆ ಪೂರಕವಾಯಿನ ಪಾತೆರ ನಮ್ಮ ದೈವಲ್ಲ ಯಾಪಲ ದೈವದ ಅಭಯದ ನುಡಿಟ್ಟು ಮನ್ಪಂಡು ಪತ್ತಪ್ಪೆ ಜೋಕಲಿ ನೊಂಜಪ್ಪೆ ಜೋಕಲ್ಲೆಕ್ಕ ಎಂಕಲು ಸೂರ್ಯಚಂದ್ರ ರಿತ್ತ ಕಾಲ ಮುಟ್ಟ ನಡಪಾದ ಕೊರಪ ಎಂಚ ಅಂತ ಅಂಚನೆ ನಮ್ಮ ಹಿರಿಯಕ್ಕಲು ಪಾಡ್ದು ಕೊರ್ತನ ಆ ಒಂಜಿ ಮಾರ್ಗ ಅತ್ತಂಡ ಒಂಜಿ ಸಾದಿ ಎಂಚೊಂಡು ಆ ಪ್ರಕಾರ ನಮ್ಮ ಪೋಯರೆ ಇಂಚಿತ್ತನ ಕೂಟಲ ನಮಕವು ಸಹಕಾರಿ ಆವಡು ನಮ್ಮ ಮಾತೆರ್ಲ ಬಂದುಲ್ಲೆಕ್ಕ ನಮ್ಮ ಮಾತೆರ್ಲ ಸಮಭಾವಡ್ ಸಮಚಿತ್ತಡ್ ನಮ್ಮಡ ಒವೇ ರೀತಿಡ್ಲ ಭೇದ ಭಾವ ಇಜ್ಜಂತೆ ಒವೇ ರೀತಿದ ವೈಷಮ್ಯ ಇಜ್ಜಂದೆ ನಮ್ಮ ಬದುಕುನಂಚೆತ್ತನ ಆವಡು ಅಪಗ ಈ ತುಳುನಾಡಿಗೆ ಆ ತುಳುನಾಡದ ಪೆರುಮೆ ದುಂಬೆ ಎಂಚ ಇತ್ತಂಡು ಅವು ನನಲ ದುಂಬು ಪೋಪುಂಡು ದನಲ ದುಂಬು ಬರಿಪುಂಡು ನಿಖಲು ಎತೋ ಸರ್ತಿ ತೂವೊಂದುಪ್ಪರು ಎನಿತ ಸಂದರ್ಭಡ್ ಯಾನು ನಿಖಲು ಸುಮಾರು ಜನ ಜೋಕುಲುಪ್ಪು ನಡೆದರ ಒಂಜಿ ಪಾತೆರ ಯಾನ್ ನಿಖಲ್ಡ ಈ ಪೊರ್ತುಡು ಭಿನ್ನೈಪ ಮಂತೊಂದುಲ್ಲೆ ವಾಟ್ಸಪ್ಡು ಸುಮಾರು ವಿಷಯಾಲು ಬರ್ಪುಂಡು ಫೇಸ್ಬುಕ್ ಸುಮಾರು ವಿಷಯಾಲ ಬರ್ಪುಂಡು ಖಂಡಿತವಾದಲ ಐನು ಏತೇನು ಫಾರ್ವರ್ಡ್ ಮನ್ಪೋಡು ಏತೇನು ಶೇರ್ ಮನ್ಪೋಡು ಪನ್ಪುನೇನು ನಿಖಲ್ ಆಲೋಚನೆ ಮಂತನ್ಲೆ ಬಕ್ಕ ಅವು ನಿಖಲೇ ಶೇರ್ ಮಂತದ ಆವಡು ಅಂದಲ್ಲ ಆಲೋಚನೆ ಮನ್ಪುಲೆ ಬಹುತೇಕ ಸುಮಾರು 80% ಐಟ್ ಫೇಕ್ ಅತ್ತಂಡ ಅರ್ಧ ಸತ್ಯ ವಿಚಾರಲೇ ಬರೊಂದುಪ್ಪುಡು ಅಂಚಾದ ನಮ್ಮ ಒವ್ವ ಕಾರಣಗ್ ಒವ್ವ ಒಂಜಿ ಪ್ರಚೋದನೆಗೆ ಮನ್ಪೆರೆ ನಮ್ಮ ಮೂಲ ಕಾರಣಕರ್ತೆರ ಆಪನ ಬುಡ್ಚಿ ದಾಯಪಂಡ ನಿಖಲ್ ಎಲ್ಲೆ ಮಲ್ಲ ಉನ್ನತ ವಿದ್ಯಾಭ್ಯಾಸಕ್ಕೆ ಪೋಯರೊಲ್ಲರು ನೆನಪುದಿಲೆ ಅಪಗ ಮಾತೆರ್ಲ ಏನ ಕಡೆ ಪನ್ಲೆಕ್ಕನೆ ಪತ್ತಪ್ಪೆ ಜೋಕುಲು ಒಟ್ಟು ಒಂಜಪ್ಪೆ ಜೋಕುಲ್ಲ ಒಂಜಕ್ಕಲ ಕಲ್ಪನಂಚಿತ್ತನ ಒಂಜಿ ವ್ಯವಸ್ಥೆ ನಿಖಲ್ ಎಲ್ಲೆ ಉನ್ನತ ವಿದ್ಯಾಭ್ಯಾಸ ಆಯಿ ಬೊಕ್ಕ ಪರ ಊರಿಗೂ ಪೊಪ್ಪರು ಅವು ಬೆಂಗಳೂರು ಹೈದರಾಬಾದ ಬೊಂಬಾಯೋ ಅತ್ತಂಡ ಪಿದೈ ಊರ್ದ ದೇಶಕ್ಕೆ ಪೊಪ್ಪರು ಅಲ್ಪ ಲಂಚನೆ ನಿಖಲ್ ಉದ್ಯೋಗದ ಸಂದರ್ಭಡ್ಲ ಅಲ್ಪ ಪತ್ತಪ್ಪೆ ಜೋಕುಲು ಉಪ್ಪು ಯಾಕಲ್ಲ ಒಟ್ಟಿಗೆ ಕೆಲವೊಂದು ನಮ್ಮ ಉದ್ಯೋಗ ಮನ್ಪನ ಒಂಜಿ ವ್ಯವಸ್ಥೆ ನಮ್ಮ ಮನಸ್ಸು ಯಾಪ ದ್ವೇಷ ವೈಷಮ್ಯ ಇಜ್ಜಂದೆ ಆಪುಂಡು ಅಪಗ ನಮ್ಮ ದಿಂಜ ಕಲ್ಪೆರ್ಲ ಸಾಧ್ಯ ಆಪುಂಡು ನಮ್ಮ ಮಲ್ಲ ಮಟ್ಟದ ಸಾಧನೆ ಮನ್ಪೆರ್ಲ ಸಾಧ್ಯ ಆಪುಂಡು ನಿಖಲಿನಿ ತೂಲೆ ಬೇತೆ ಬೇತೆ ಕ್ಷೇತ್ರದ ಸಾಧನೆ ಮಂತನ ಆಯನ ಒಂಜಿ ಹಿನ್ನೆಲೆ ಕೇನ್ಲೆ ಅತ್ತಂಡ ಆಯನ ಒಂಜಿ ಟ್ರ್ಯಾಕ್ ರೆಕಾರ್ಡ್ ಅವು ಇಂಚ ಬತ್ತಂಡು ಇಂಚ ಅಂದ ತೂಲೆ ಪ್ರತಿ ವರಿಯಲ್ಲ ಆಯೆ ಪ್ರತಿ ಸರ್ತಿಲ ಆಯೆ ಪನ್ಪೆ ಯಾನು ಮಾತೆರ್ಲ ಒಟ್ಟಿಗೆ ಅತ್ತಂಡ ಮಾತೆರೆಲ್ಲ ಒಂಜಿ ಪ್ರೀತಿ ಅತ್ತಂಡ ಒಂಜಿ ಸಜ್ಜನಿಕೇಡು ಅತ್ತಂಡ ಒಂಜಿ ಸೌಮ್ಯ ತಿಡಿ ಅನ್ನು ತೂಯಿ ನಿರ್ದಾದರ ದಯಪಂಡ ಡಾಕ್ಟರ್ BM ಹೆಗ್ಡೇರ್ಲ ಒಂಜಿ ಪಾತೆರ ಪನ್ಪೇರು ನಮ್ಮ ಯಾಪ ಒರಿಯನ್ ದ್ವೇಷ ಮನ್ಪೋನ ಅಪಗ ರಡ್ಡು ರೀತಿಯ ತೊಂದರೆ ಆಪಣ ಒಂಜಿ ನಮ್ಮ ಆಯುಷ್ಯಲ
ಕ್ಷೀಣ ಒಂದು ಪೋಪುಂಡು ಬೊಕ್ಕ ನಮ್ಮ ಡೆವಲಪ್ಮೆಂಟ್ಲ ಅವು ಬ್ರೈನ್ ಡೆವಲಪ್ಮೆಂಟ್ಲ ಅವಲ ಬಾರಿ ಕ್ಷೀಣ ಒಂದು ಪೋಪುಂಡು ಆತ ಮಾತ್ರ ಅತ್ ನಮ್ಮ ಇಡೀ ಜೀವ ಕಣಕಲ್ನ ಅವು ಸೃಷ್ಟಿಯೇ ಎಂಚ ಬಂಡ DNA ಸೃಷ್ಟಿ ಎಂಚ ಬಂಡ ಈ ಪರಸ್ಪರ ಪೂರಕವಾದ ಸ್ನೇಹ ಪ್ರೀತಿನ ಮಾತ್ರ ಅವು ಅಲ್ಪ ಉತ್ತೇಜನ ಮನ್ಪುಣತ್ತಂದೆ ದ್ವೇಷನತ್ ಅಂಚಾದ ದೇಹ ಪ್ರಕೃತಿಗೆ ವಿರುದ್ಧವಾದ ನಮ್ಮ ಒಂಜಿ ದ್ವೇಷನ ನಮ್ಮ ಒಲೈಡ್ ಬೇತೆ ಬೇತೆ ಕಾರಣಗ್ ರಾಜಕೀಯ ಒಪ್ಪು ಧರ್ಮ ಒಪ್ಪು ಮತ ಒಪ್ಪು ಜಾತಿ ಒಪ್ಪು ಪಂಥ ಒಪ್ಪು ನಮ್ಮ ಮಂತಂದಾಂಡ ನಮ್ಮ ಪೂರ ಇಡೀ ಧ್ಯೇಯದ ವ್ಯವಸ್ಥೆ ಕುಸಿತ ಉಂಡಾಪಣದು ಅಂಚಾದ ಜೋಕಲೆ ನಿಖಿಲ್ ಒವೇ ರಾಜಕೀಯದ ಪಿರವಡ್ಲ ಪೋಡ್ಚಿ ನಮ್ಮ ಮೊನ್ನೆ ಸ್ಪೀಕರ್ ಲ್ಯಾಪಲ ಪನ್ಪೇರು ಎಂಕಲ್ ವಿಧಾನಸಭೆ ಏತ್ ತಕರಾರು ಮಂತಂಡಲ್ಲ ಪಕ್ಷ ಆಡಳಿತ ಪಕ್ಷ ವಿರೋಧ ಪಕ್ಷ ದಾಂಡ ಬೊಕ್ಕ ಎಂಕಲ್ ಒಂಜೇ ಕ್ಯಾಂಟೀನ್ ಒಂಜೇ ಟೇಬಲ್ಡ್ ಒಟ್ಟಿಗೆ ಕುಲದು ಚಾ ಪರ್ಪು ನಿಂದು ನಮ್ಮದಾನೆ ಹಾಕೊಂಡು ನಮ್ಮ ಇನ್ನಿ ಮುಲ್ಪ ಹೂವ ಕಾರಣ ಒಂಜೊಂಜಿ ಒಂದು ತಕರಾರು ಮಂತನೋ ಜಗಳ ಮಂತನೋ ಬೊಕ್ಕ ಸಾರ್ವಕಾಲಿಕ ಜಗಳ ನಮ್ಮನ್ನು ಓಡಿ ಕೊನಪುಂಡು ಅಂಚಾದ ಈ ಸಂದರ್ಭ ದಯಪಂಡ ನಿಖಿಲ್ ಮಾತೆರ್ಲ ಒಂಜಿ ಮಲ್ಲ ದೃಷ್ಟಿಕೋನ ಮಲ್ಲ ಒಂಜಿ ಗುರಿ ಮಲ್ಲ ಒಂಜಿ ಉದ್ದೇಶದ ಇದು ಇನಿ ಬತ್ತದಾರೆ ನಿಖಿಲ್ನ ದೃಷ್ಟಿಕೋನ ನಿಖಿಲ್ನ ಗುರಿ ನಿಖಿಲ್ನ ಉದ್ದೇಶ ಪೂರ ಆ ಒಂಜಿ ಮಲ್ಲ ಸಾಧನೆದ ಪಿರವಡೆಪ್ಪಡು ಆ ರೀತಿದ ಸಾಧನೆ ಮಂತೊಂದು ನಮ್ಮ ಪೋಣದಂಡ ಖಂಡಿತವಾದಲ ನಮ್ಮ ದೇಶಕ್ಕೆ ನಮ್ಮ ಬಾರಿ ಮಲ್ಲ ಒಂಜಿ ಸೊತ್ತ ಅಪ್ಪ ನಮ್ಮ ದೇಶಕ್ಕೆ ಬಾರಿ ಮಲ್ಲ ರಾಷ್ಟ್ರಗೊಂಜಿ ಬಾರಿ ಮಲ್ಲ ನಮ್ಮ ಸಂಪತ್ತಪ್ಪ ನಮ್ಮ ದೇಶನ ಬಾರಿ ಮಲ್ಲ ಅಭಿವೃದ್ಧಿದ ನೆಲೆಟ್ಟು ನಮಕ್ ಕೊನೆಯರೆ ಸಾಧ್ಯ ಆಪಂಡು ಬಂದಲೆ ಅಂಚಾದ ಇನ್ನಿತ್ತ ಈ ಯೋಜನೋತ್ಸವ ಮಾತ ರೀತಿಡ್ಲ ನಿಖಿಲೆಗ್ ಎಡ್ಡೆಪ್ಪುಗು ನಿಖಿಲ್ನ ಬದುಕಿಗೆ ಒಂಜಿ ಎಡ್ಡೆ ಸಂದೇಶನ ಕೊರಡು ಅಂಚೆ ಒಂಜಿ ಎಡ್ಡೆ ಉತ್ತೇಜನ ಕೊರಡು ಅಂಚಾದ ಈ ಸಮ್ಮೇಳನ ಈ ಒಂಜಿ ಯೋಜನೋತ್ಸವ ಪೂರ ರೀತಿಡ್ಲ ಯಶಸ್ವಿ ಆವಡನ್ನು ಪಂಡದು ಯಾನ ಬೈಕೊಂದು ಎನ್ನ ರಡ್ಡೆ ಪಾತ್ರೆ ಮುಗಿತಂದಲ್ಲ ಸೊಲ್ಮೇಲು ದೀಪ ಅರಳದು ಉದ್ದೀಪನ ಮಲ್ತದ್ದು ಬಾರಿ ಪೊರ್ಲುದ ಮದೀಪ ಕೊರ್ನಂಚಿತ್ನ ಕರ್ನಾಟಕ ರಾಜ್ಯ ತುಳು ಅಕಾಡೆಮಿದ ಅಧ್ಯಕ್ಷರು ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಮೇರೆಗೆ ಮಾತಾ ಸಭಿಕರಣ ಪರವಾದ ಉಡಲ್ದಿಂಜಿ ಸೊಲ್ಮೆ ಸಂದವಂದ ಜೋರಾದ ಚಪ್ಪಾಳ ಬರಡು ಬಹಳ ಉತ್ತಮವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದ್ರಿ ಸರ್. ತಮಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈಗ ಜನಪದೀಯ ಶೈಲಿಯಲ್ಲಿ ಬ್ಯಾಂಡ್ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಉಮರ್ UH ಅವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಸರ್, ತಾವು ಎರಡು ಮಾತಾಡಬೇಕು ನಾನು ಅಂತಿಸ್ತಿದ್ದೇನೆ. ಎರಡೇ ಮಾತು. ಒಂದು ಮನವಿ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ, ನಾವು ಪ್ರತಿಭಾ ಕಾರಂಜಿ ಅಥವಾ ಯುವಜನ ಕ್ರೀಡೋತ್ಸವ ಏನು ಮಾಡ್ತೀವಿ, ಅದು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸ್ಪರ್ಧೆ ಮಾಡಿ ಮಕ್ಕಳಿಗೆ ಬಹುಮಾನ ಕೊಟ್ಟು ಬಿಟ್ಟು ಬಿಡ್ತೀವಿ. ಇಷ್ಟು ಮಾತ್ರ ಸಾಲದು. ನಮ್ಮ ಯುವತಿಯರು ಸಬಲೀಕರಣ ಆಗಬೇಕು ಅಂತಾದರೆ ಅವರಲ್ಲಿರುವ ಪ್ರತಿಭೆಗಳನ್ನು ಮತ್ತೆ ಪೋಷಿಸಲಿಕ್ಕೆ ಮುಂದಿನ ಯೋಜನೆಗಳನ್ನು ಕೂಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಮ್ಮಿಕೊಳ್ಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಪ್ರತಿಭೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಅದು ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಹಿಡಿದು ಕಾಲೇಜು ವಿದ್ಯಾರ್ಥಿಗಳ ತನಕ. ಅದು ಬರೇ ಸ್ಪರ್ಧೆಗೆ ಮಾತ್ರ ಸೀಮಿತ ಆಗಿತ್ತೆ. ನಂತರ ಏನು ಅವರಲ್ಲಿರುವ ಪ್ರತಿಭೆಗಳನ್ನು ಪೋಷಿಸಲಿಕ್ಕೆ, ಬೆಳೆಸಲಿಕ್ಕೆ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಎರಡನೇದು ಒಂದು ಎಚ್ಚರಿಕೆಯ ಮಾತು. ನಾನು ಬ್ಯಾರಿ ಅಕಾಡೆಮಿಗೆ ಹೊಸದಾಗಿ ಅಧ್ಯಕ್ಷ ಆಗಿರುವವ. ಬ್ಯಾರಿ ಅಕಾಡೆಮಿ ಸ್ಥಾಪನೆ ಆಗಿ ನಾನು ಅಧ್ಯಕ್ಷ ಆಗುವ ತನಕ ಒಮ್ಮೆಯೂ ಕೂಡ ಅಕಾಡೆಮಿ ಕಚೇರಿಗೆ ಕಾಲಿಟ್ಟಿರಲಿಲ್ಲ. ನಾನು ಯಾವುದೋ ಕಾರಣಕ್ಕಾಗಿ ಸರ್ಕಾರ ನನ್ನನ್ನು ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷ ಮಾಡಿದೆ. ನಾನು ಜಾಸ್ತಿ ಕೆಲಸ ಮಾಡಿರೋದು ವಿದ್ಯಾರ್ಥಿಗಳ ಜೊತೆಗೆ ಕರಿಯರ್ ಕೌನ್ಸಿಲರ್ ಆಗಿ ಕಳೆದ 25 ವರ್ಷಗಳಿಂದ ಆ ಕೆಲಸ ಮಾಡ್ತಾಯಿದ್ದೀನಿ. ಇದು ನನ್ನ ಆಸಕ್ತಿಯ ಕ್ಷೇತ್ರ. ನಾನು ಕಂಡುಕೊಂಡ ಹಾಗೆ, ಮಕ್ಕಳೇ ನಿಮಗಾಗಿ ಹೇಳ್ತಾ ಇದ್ದೀನಿ, ನಾನು ಹಿಂದೆ ಎಲ್ಲ ಮಕ್ಕಳಿಗೆ ನಿಮ್ಮ ಕರಿಯರ್ ಪ್ಲ್ಯಾನಿಂಗ್ಗೆ ಇಂಪಾರ್ಟೆಂಟ್, ಲೈಫಲ್ಲಿ ನೀವು ಸಾಧಕರಾಗಬೇಕು ಅಂತಾದರೆ ಪಕ್ಕಾ ಕರಿಯರ್ ಪ್ಲ್ಯಾನಿಂಗ್ ಮಾಡಿ ನೀವು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಆದರೆ ಇವಾಗ ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಕರಿಯರ್ ಪ್ಲ್ಯಾನಿಂಗಿಗಿಂತಲೂ ಪ್ರೊಫೆಷನ್ಗಿಂತಲೂ ಮುಖ್ಯವಾದಂಥ 3 ವಿಷಯಗಳನ್ನು ನಾವು ಮರೀತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿನಿಯರು, ಯುವ ಸಮೂಹ ಮರೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ಲೈಫ್ ವ್ಯಾಲ್ಯೂಸ್, ಇದನ್ನು ನಮ್ಮ ಯುವ ಸಮೂಹ ಮರೀತಾ ಇದೆ. ಎರಡನೇದು ಆರೋಗ್ಯದ ಬಗ್ಗೆ, ದೈಹಿಕ ಆರೋಗ್ಯಕ್ಕಿಂತಲೂ ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ನಿಗಾ ವಹಿಸ್ತಾ ಇಲ್ಲ ನಮ್ಮ ಯುವ ಸಮೂಹ. ಮೂರನೇದಾಗಿ ಸಂಬಂಧಗಳು ಕುಸಿತಾ ಇದೆ. ಆ ಸಂಬಂಧ ಅಪ್ಪ ಅಮ್ಮನಿಂದ ಮೊದಲುಗೊಂಡು ಕುಟುಂಬ, ಗೆಳೆಯರು, ಗೆಳತಿಯರು,
ನೆರೆಮನೆಯವರು, ಸಮಾಜದವರು. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ ನಮ್ಮ ಯುವ ಸಮೂಹ ದುಡ್ಡಿನ ಹಿಂದೆ ಓಡ್ತಾ ಇದೆ. ದುಡ್ಡಿನ ಹಿಂದೆ ಓಡ್ತಾ ಇರೋದು ಯಾಕೆ? ಯಾವುದೇ ಒಂದು ವಿದ್ಯಾರ್ಥಿನಿ ನನ್ನ ಮುಂದೆ ಪೇರೆಂಟ್ಸ್ ಜೊತೆಗೆ ಕೌನ್ಸ್ಲಿಂಗಿಗೆ ಕೂತಿದ್ರೆ, ಯಾಕಮ್ಮ ಈ ಕೋರ್ಸ್ ಸೆಲೆಕ್ಟ್ ಮಾಡಿದೆ ಅಂತ ಕೇಳಿದರೆ, ಸರ್ ಕೆಲಸಕ್ಕೆ ಹೋಗಲಿಕ್ಕೆ. ಯಾಕಮ್ಮ ಕೆಲಸ ಮಾಡೋದು? ಸರ್ ದುಡ್ಡು ಸಂಪಾದನೆ ಮಾಡಲಿಕ್ಕೆ. ಯಾಕಮ್ಮ ನಿನಗೆ ದುಡ್ಡು? ಸರ್ ಇದು ಒಳ್ಳೆ ಪ್ರಶ್ನೆ ಅಲ್ಲ ಸರ್, ಎಲ್ಲದಕ್ಕೂ ದುಡ್ಡು ಬೇಡವಾ ಸರ್? ಅಂದರೆ ನಾವು ಕಲಿಯುವುದು ಸ್ಕೂಲಿಗೆ ಕಾಲೇಜಿಗೆ ಹೋಗಿ ಏನೋ ಕಲಿತಾ ಇದ್ದೀವಲ್ಲ, ಈ ಕಲಿಯುವುದರ ಉದ್ದೇಶನೇ ಕೆಲಸಕ್ಕೆ ಹೋಗೋದು, ಕೆಲಸ ಮಾಡೋದೆ, ಕೆಲಸ ಕೊಡುವ ಪ್ಲ್ಯಾನೇ ಇಲ್ಲ. ಅಂದರೆ ಜೀವನ ಪೂರ್ತಿ ಯಾರದಾದ್ರೂ ಅಂಡರಲ್ಲಿ ಕೆಲಸಕ್ಕಿರಬೇಕು ಅಂತ, ಅದಕ್ಕಾಗಿಯೇ ಕಲಿಯೋದು. ಎರಡನೇದು ದುಡ್ಡು ಸಂಪಾದನೆ ಮಾಡೋದು. ಈ ದುಡ್ಡು ಸಂಪಾದನೆ ಮಾಡುವ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾನು ಹೇಳಿದೆಲ್ಲ 3 ವಿಷಯಗಳು ಮುಖ್ಯವಾಗಿದ್ದು, ನಮ್ಮ ವ್ಯಕ್ತಿತ್ವ ಅಥವಾ ನಮ್ಮ ವ್ಯಾಲ್ಯೂಸ್ ಅದನ್ನು ಕಳ್ಕೊಳ್ತಾ ಇದ್ದೀವಿ. ಎರಡನೇದು ದೈಹಿಕ ಆರೋಗ್ಯ. ಈಗ ದುಶ್ಚಟಗಳಿಗೆ ಬಲಿಯಾದರೆ ದೈಹಿಕ ಆರೋಗ್ಯನೂ ಕೆಡುತ್ತೆ, ಮಾನಸಿಕ ಆರೋಗ್ಯ ಕೂಡ ಕೆಡಿಸಿರುವಂಥ ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ. ಮೂರನೇದು ಸಂಬಂಧಗಳು. ಸೊ ಅದು ಅಪ್ಪ ಅಮ್ಮನ ಜೊತೆಗಿನ ಸಂಬಂಧ ಇರ್ಬೋದು, ಗುರು ಹಿರಿಯರ ಜೊತೆಗಿನ ಸಂಬಂಧ ಇರ್ಬೋದು. ಸೊ ಇದರಲ್ಲಿ ಕುಸಿತ ಉಂಟಾಗ್ತಾ ಇದೆ. ಅದಕ್ಕಾಗಿ ನಾನು ಎಲ್ಲ ಯುವಕ ಯುವತಿಯರಲ್ಲಿ ನನ್ನ ಕಳಕಳಿಯ ವಿನಂತಿ ಮತ್ತು ಎಲ್ಲ ಹಿರಿಯರಲ್ಲಿ ಒಂದು ಎಚ್ಚರಿಕೆಯ ಮನವಿ ಏನಂದರೆ, ನೀವು ಏನಾದರೂ ಕಲಿಯಿರಿ, ಎಲ್ಲಾದರೂ ಕಲಿಯಿರಿ, ದುಡ್ಡು ಸಂಪಾದನೆ ಮಾಡಲಿಕ್ಕೆ ಕಲಿಬೇಡಿ, ಸಾಧನೆ ಮಾಡಲಿಕ್ಕೆ ಕಲಿಯಿರಿ. ನೀವು ಸಾಧಕರಾಗಿರಿ, ದುಡ್ಡು ನಿಮ್ಮ ಕಾಲಬುಡದಲ್ಲಿರುತ್ತೆ. ಆವಾಗ ನಿಮಗೆ ವ್ಯಾಲ್ಯೂಸು, ಹೆಲ್ತ್, ರಿಲೇಷನ್ಶಿಪ್ಪನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಸಮರ್ಪಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ವ್ಯಾಲ್ಯೂಬಲ್ ಮಾತುಗಳಿಗೆ ಇದೀಗ ಸ್ವಾಮಿ ವಿವೇಕಾನಂದರ ಒಂದು ಪುತ್ಥಳಿಗೆ ಹೂವನ್ನು ಅರ್ಪಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವವರು TM ಶಾಹಿದ್ ತೆಕ್ಕೀಲ್ ಅವರು. ತಮಗೆಲ್ಲ ಗೊತ್ತಿರ್ಬೋದು, ಈ ಹಿಂದೆ ರಾಜ್ಯ ಯುವ ಪ್ರಶಸ್ತಿ ಅನ್ನುವಂಥದ್ದು ನಾವು ಕೊಡ್ತಿದ್ದೆವು. 2002ರಲ್ಲಿ ಕರ್ನಾಟಕದ ರಾಜ್ಯದ ಪ್ರಶಸ್ತಿಯನ್ನು ಸೊರಬದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪಡ್ಕೊಂಡವರು ಸನ್ಮಾನ್ಯ ಶ್ರೀಯುತ ಶಾಹಿದ್ ತೆಕ್ಕೀಲ್ ಅವರು ಅತ್ಯುತ್ತಮ ರಾಜ್ಯ ಯುವ ಪ್ರಶಸ್ತಿ ಪಡೆದ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಈ ದಿವಸ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಮಯಕ್ಕೆ ಸರಿಯಾಗಿ ಆಗಮಿಸಿದರು. ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷರು ಕೂಡ ಹೌದು. ಸರ್, ತಾವು 2 ಮಾತಾಡಬೇಕಂತ ವಿನಂತಿಸ್ತಿದ್ದೇನೆ. ಬಹುಶಃ ಈ ಯುವಜನ ಉತ್ಸವ ಯುವಜನರಲ್ಲಿ ಹೆಚ್ಚು ಉತ್ಸಾಹವನ್ನು ಉಂಟು ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದ ಅವರು 1863ರಲ್ಲಿ ಹುಟ್ಟಿ ಕೇವಲ 39 ವರ್ಷಗಳಲ್ಲಿ, ಬಹುಶಃ ಇವತ್ತು ಪ್ರಪಂಚದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ, ಯುವ ಜನರ ಬಗ್ಗೆ ಒಂದು ಆಸಕ್ತಿ ಇರತಕ್ಕಂಥ ಒಂದು ನಾಯಕರಾಗಿ ಮೂಡಿಬರಲಿಕ್ಕೆ ಕಾರಣ ಅವರಲ್ಲಿದ್ದಂಥ ಒಂದು ಹಿಂದೂ ಕುಟುಂಬದ ಅವಿಭಾಜ್ಯ ಅಂಗವಾಗಿ ಜನಿಸಿ ಕೇವಲ 39 ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಚಿಕಾಗೋ ದೇಶದಲ್ಲಿ ಹೋಗಿ ಅಲ್ಲಿ ಕೂಡ ಯುವಕರ ಬಗ್ಗೆ ಇರತಕ್ಕಂಥ ಮತ್ತು ಯುವ ಜನರನ್ನು ಯಾವ ರೀತಿ ರೂಪಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಕ್ಲಾಸನ್ನು ಕೊಟ್ಟು ಇಡೀ ಪ್ರಪಂಚದಲ್ಲಿ ಇವತ್ತು ವಿವೇಕಾನಂದರನ್ನು ಸ್ಮರಿಸ್ತಕ್ಕಂಥ ಒಂದು ವಿಷಯ ಆಗ್ತಾಯಿದೆ. ಅವರಿಗೆ ಈ ಒಂದು ಸಂಪ್ರದಾಯವನ್ನು ಭಾರತೀಯ ಯುವ ಜನಾಂಗ ಯಾವ ನಿಟ್ಟಿನಲ್ಲಿರಬೇಕು ಅಂತ ಹೇಳ್ತಕ್ಕಂಥ ದೂರದೃಷ್ಟಿ ಅವರಲ್ಲಿತ್ತು. ನಮ್ಮ ದೂರದ ಕಲ್ಕತ್ತಾದಲ್ಲಿ ಜನಿಸಿದರೂ ಕೂಡ ಇಡೀ ಭಾರತ ದೇಶದಲ್ಲಿ ಸ್ವಾಮಿ ವಿವೇಕಾನಂದ ಅವರ ತತ್ವ, ಆದರ್ಶ ಮತ್ತು ವಿವಿಧ ಸೇವೆಗಳು ನಮಗೆ ಇವತ್ತು ಕೂಡ ಸ್ಮರಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಜನವರಿ 12ನೇ ತಾರೀಕಿನಂದು ದೇಶಾದ್ಯಂತ ಅವರ ಆ ಹುಟ್ಟಿದ ದಿನದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಯುವ ಜನಾಂಗ, ಬಹುಶಃ ನಮ್ಮ ಉಮರ್ TH ಹೇಳಿದಂತೆ, ಅದೇ ರೀತಿ ಕಾಪಿಕಾಡ್ ಅವರು ಹೇಳಿದಂತೆ, ಯುವ ಸಮುದಾಯ ಈ ದೇಶವನ್ನು ಕಟ್ಟತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯುವಕರಲ್ಲಿ. ಇವತ್ತು ನನಗೆ ಭಾಳ ಬೇಸರ ಆಗ್ತಾ ಇದೆ. ಯುವ ಸಮುದಾಯ ರಾಜಕೀಯ ಕಾರಣಕ್ಕಾಗಿರ್ಬೋದು
ಅಥವಾ ಕೋಮು ಭಾವನೆಗಾಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಯುವ ಸಮುದಾಯ ತಪ್ಪುದಾರಿಗೆ ಹೋಗ್ತಾ ಇದೆ. ಅದು ಈ ದೇಶಕ್ಕೆ ಆಪತ್ತು. ಯಾವುದೇ ಒಂದು ಯುವಕ ಈ ದೇಶವನ್ನು ತಕ್ಕಂಥ ಕೆಲಸ ಮಾಡಬೇಕೇ ವಿನಃ ದೇಶದ್ರೋಹಿ ಕೆಲಸ ಮಾಡಬಾರ್ದು. ಇವತ್ತು ನಾವು ಮೊನ್ನೆ ನೋಡ್ಬೋದು, ಒಬ್ಬ ಡಾಕ್ಟರ್ ಕಲಿತು ಬಾಂಬ್ ಇಟ್ಟು ದೆಹಲಿಯಲ್ಲಿ ಹಲವಾರು ಮಂದಿ ನಮ್ಮ ಸಹೋದರನ್ನ ಕೊಲ್ಲತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ಇವತ್ತು ವಿದ್ಯಾಭ್ಯಾಸ ಪಡೆದು ಒಬ್ಬ ಯುವಕರನ ಆ ಒಂದು ಜೀವನದಲ್ಲಿ ಈ ದೇಶವನ್ನು ಕಟ್ಟತಕ್ಕಂಥ, ಪರಸ್ಪರ ಸಹಕಾರ ಮಾಡತಕ್ಕಂಥ, ಕೋಮು ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕೇ ವಿನಃ ಯಾರು ಕೂಡ ಈಗ ಹಿಂದುತ್ವ ಹೇಳಿ ಅಥವಾ ಮುಸ್ಲಿಂ ತತ್ವದ ಹೇಳಿ ಅಥವಾ ಕ್ರೈಸ್ತ ಮತವನ್ನು ಹೇಳಿ ಜೀವನ ಮಾಡಲಿಕ್ಕೆ ಖಂಡಿತ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಅದೆಲ್ಲ ಕೇವಲ ಭ್ರಮೆ. ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನೋಡಿ, ಎಲ್ಲ ಮಾನವ ಗುಣ, ಮಾನವೀಯತೆ ನಮಗೆ ಮುಖ್ಯ ವಿನಃ ಯಾವುದೇ ಧರ್ಮ ಅಥವಾ ಯಾವುದೇ ರಾಜಕೀಯ ಪಕ್ಷ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಮುಖ್ಯ ಅಲ್ಲ. ಈ ನಿಟ್ಟಿನಲ್ಲಿ ಯುವಕರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ತಾವೇನು ಇಲ್ಲಿ ಯುವ ಜನ ಉತ್ಸವದಲ್ಲಿ ಯಶಸ್ವಿಯಾಗಿ ಮುಂದೆ ಯಾದಗಿರಿಯಲ್ಲಿ ಆಗ್ತಕ್ಕಂಥ ರಾಜ್ಯ ಮಟ್ಟದ ಇರ್ಬೋದು, ಮುಂದೆ ದೇಶ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ಕೂಡ ತಮ್ಮ ಮನಸ್ಸಿನಲ್ಲಿ ಇರಬೇಕಾಗಿರುವುದು ಜಾತ್ಯತೀತ ತತ್ವ ಮತ್ತು ಪರಸ್ಪರ ಸಹಕಾರ ಮತ್ತು ಧರ್ಮದ ಮಧ್ಯೆ ಕಂದಕವನ್ನು ರೂಪಿಸ್ತಕ್ಕಂಥವರ ವಿರುದ್ಧ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಎಲ್ಲ ಜಾತಿಗಳಲ್ಲಿ ಕೋಮುವಾದಿಗಳಿದ್ದಾರೆ. ಕೆಲವು ಜಾತಿಯಲ್ಲಿ ಜಾಸ್ತಿ ಇರ್ಬೋದು, ಕೆಲವು ಧರ್ಮಗಳಲ್ಲಿ ಕಡಿಮೆ ಇರ್ಬೋದು. ಅದನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿದಾಗ ಯುವ ಸಮುದಾಯ ಬೆಳೀತದೆ, ಭಾರತ ಬೆಳೀತದೆ, ಗಾಂಧೀಜಿಯ ಕನಸು ನನಸಾಗ್ತದೆ, ನಮ್ಮ ಸ್ವಾಮಿ ವಿವೇಕಾನಂದರ ಆದರ್ಶಕ್ಕೆ ಶಕ್ತಿ ಸಿಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟ ಸಂಘಟಕರಿಗೆ ಪ್ರದೀಪ್ ಡಿಸೋಜ ಅವರಿಗೆ ಮತ್ತು ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸ್ವಾಮಿ ವಿವೇಕಾನಂದ್. ಕಾರ್ಯಕ್ರಮದ ಬಗ್ಗೆ ಸಮಯೋಚಿತ ಮಾತುಗಳನ್ನು ಆಡಿರುವಂಥ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳು ಕೂಡ ಮಾತಾಡುವವರೇ. ಬಹುಶಃ ನಮ್ಮ ಸ್ಪರ್ಧಾ ಕಾರ್ಯಕ್ರಮಗಳಿಗೆ ನಿಗದಿತ ಸಮಯಕ್ಕೆ ಕಾರ್ಯಕ್ರಮವನ್ನು ಮುಗಿಸಬೇಕಾದ್ರೆ ಎಲ್ಲರಿಗೂ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಬಹುಶಃ ತಾವೆಲ್ಲರೂ ಕೂಡ ಶುಭಾಶೀರ್ವಾದ ನೀಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋರು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಶ್ರೀಮತಿ ಗೀತಾ ದಾಮೋದರ್ ಮೇಡಮ್ ಅವರು ಅಧ್ಯಕ್ಷ ನುಡಿಗಳನ್ನು ಆಡಬೇಕಂತ ವಿನಂತಿಸ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ ಯುವಜನ ಒಕ್ಕೂಟ, ಕೊಣಜೆ ಗ್ರಾಮ ಪಂಚಾಯತ್ ಸಮರ್ಪಣಾ ಪರಿವಾರ ಟ್ರಸ್ಟ್ ಆಯೋಜಿಸಿರುವ ಸಭಾಧ್ಯಕ್ಷೆಯನ್ನು ವಹಿಸಬೇಕಾದ ಸಭಾಧ್ಯಕ್ಷರಂತೆ. ಆದರೆ ಅವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ ಅಂದರೆ ತುಂಬ ಸಂತೋಷ ವಿಷಯ. ತಾವೆಲ್ಲರೂ ಈ ದಿವಸ ಒಂದು ನಮ್ಮ ದೇಶದ ಒಂದು ಸಬಲೀಕರಣ ಆಗಬೇಕಂದ್ರೆ ಯುವಜನರು ಮುಂದೆ ಬರಬೇಕು. ನಮ್ಮ ಯುವಜನತೆ ನಮ್ಮ ದೇಶದ ಒಂದು ಆಸ್ತಿ. ಆ ಆಸ್ತಿಯನ್ನು ಒಂದು ಸಬಲೀಕರಣ ಮಾಡಬೇಕಾದ್ರೆ ಇಂತಹ ಸಂಘ ಸಂಸ್ಥೆಗಳು ಮುಂದೆ ಬಂದು ಯುವಜನತೆಯನ್ನು ಒಟ್ಟುಗೂಡಿಸಿ ಅವರಲ್ಲಿರುವಂತಹ ಭೇದ ಭಾವಗಳನ್ನು, ಅವರಿರುವಂತಹ ಒಂದು ಕೋಮು ಗಲಭೆಯನ್ನು, ಅವರಿರುವಂತಹ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದರಲ್ಲಿ ನಾವು ಯುವಜನತೆಯಲ್ಲಿ ನಾವು ಒಂದಾಗಬೇಕಾಗಿದೆ. ನಮ್ಮ ಆಸುಪಾಸಿನಲ್ಲೇ ನಮ್ಮ ಯುವಜನತೆಗಳು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ದೂರ ಬೇಡ, ನಮ್ಮ ಮನೆಗಳಲ್ಲೇ ನಮ್ಮ ಹಿರಿಯರನ್ನು ಗೌರವಿಸ್ತಾ ಇಲ್ಲ. ಈಗ ಆ ಹಿರಿಯರಿಗೆ ಕೊಡುವಂಥ ಮರ್ಯಾದೆ ಕೂಡ ನಮ್ಮ ಈಗ ಯುವ ಪೀಳಿಗೆಯಲ್ಲಿ ಸಿಗ್ತಾ ಇಲ್ಲ. ಅಂತಹ ಆ ಯುವ ಪೀಳಿಗೆಯನ್ನು ಒಂದುಗೂಡಿಸಿ ಅವರಿಗೆ ಒಂದು ಸದುಪಯೋಗವಾಗುವ ಒಂದು ವಿಷಯವನ್ನು ಇಂಥ ಸಂಘ ಸಂಸ್ಥೆಗಳು ಆಯೋಜಿಸಿದಲ್ಲಿ ಈ ಯುವ ಸಬಲೀಕರಣವನ್ನು ಒಂದು ಒಳ್ಳೆಯ ಮಟ್ಟಿಗೆ ನಾವು ಮುಂದಡಿಸಿಕೊಂಡು ಹೋಗಲು ಒಂದು ಒಳ್ಳೆಯ ವಿಷಯ ನನ್ನ ಅನುಭವದಲ್ಲಿದೆ. ನಮ್ಮ ಮನೆಗಳಲ್ಲಿ ನಮ್ಮ ಹಿರಿಯರಿದ್ದಾರೆ, ನಮ್ಮ ತಂದೆ ತಾಯಿಗಳಿದ್ದಾರೆ. ಅವರನ್ನು ನಾವು ಎಷ್ಟು ಗೌರವಿಸ್ತೇವೋ, ಎಷ್ಟು ಅವರಿಗೆ ಒಳ್ಳೆಯ ಮಾತುಗಳನ್ನು ಅವರಿಗೆ ಹಣ ತಂದೆಯ ತಾಯಿ ಯಾವತ್ತು ನಮ್ಮ ಹತ್ರ ಹಣ ಕೇಳುವುದಿಲ್ಲ. ನಮ್ಮ ಮನಸ್ಸಿನ ಒಳ್ಳೆಯ ಪ್ರೀತಿ ವಿಶ್ವಾಸನ ಮಾತ್ರ ಅವರು ಬಯಸ್ತಾರೆ ಹೊರತು ಮಕ್ಕಳ ಹತ್ರ ಯಾವಾಗಲೂ ಹಣ ಆಸ್ತಿ ಯಾವತ್ತೂ ಅವರು ಬಯಸಿದವರಲ್ಲ. ಅಂತಹ ತಂದೆ ತಾಯಿಗಳಿಗೆ ಮತ್ತು ಬಂಧು ಬಾಂಧವರಿಗೆ, ನಮ್ಮ ಆಸುಪಾಸಿನಲ್ಲಿರೋ ಒಂದು ಹಿರಿಯರಿಗೆ ಗೌರವವನ್ನು ಕೊಟ್ಟು ಅವರ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡು ಓದುವುದರಲ್ಲಿ ನಮ್ಮ ಈಗ ಯುವ ಪೀಳಿಗೆ ಮುಂದಾಗಬೇಕಾಗಿದೆ. ಈಗ ಒಂದು ಆಶ್ರಮದಲ್ಲಿ ನಮ್ಮ ತಂದೆ ತಾಯಿಗಳನ್ನು ಅಲ್ಲ ಅತ್ತೆ ಮಾವಂದಿರು ಯಾವತ್ತೂ ಯಾರೂ ನಮ್ಮ ಸೇರಿಸಬಾರ್ದು. ನಾನು ಒಂದು ಆಶ್ರಮಕ್ಕೆ ಹೋದಾಗ ಇಲ್ಲೇ
ಒಂದು ಹಿರಿಯರು ಅವರು ಅಳುವಂಥ ಅವರ ಮನಸ್ಸಿನ ವೇದನೆಯನ್ನು ನೋಡುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಅವರಿಗೆ ಎಲ್ಲರೂ ಇದ್ದಾರೆ, ಆದರೂ ಆಶ್ರಮದಲ್ಲಿ ಕುಳಿತು ಅಳ್ತಿದ್ದಾರಲ್ಲ, ನಮ್ಮ ಮಗ ಅಮೇರಿಕದಲ್ಲಿದ್ದಾನೆ, ಯುರೋಪಿನಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತ ಹೇಳ್ತಾರೆ. ಆದರೆ ಅವರನ್ನು ನೋಡಲಿಕ್ಕೆ ಮಾತ್ರ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಕಾಣಿಸ್ತದೆ ನನಗೆ. ನನ್ನ ಮಗ ನೋಡಿದ ಯಾರು ನಮ್ಮೊಟ್ಟಿಗೆ ಗಂಡಸರೆಲ್ಲ ಬಂದರೆ ನನ್ನ ಮಗನನ್ನು ನೋಡಿದಾಗ ಆಗ್ತದೆ, ನನಗೆ ನನ್ನ ಮಗಳನ್ನು ನೋಡಿದ ಆಗ್ತದೆ ಅಂತ ಅಳುವುದನ್ನು ನೋಡಿದರೆ ನಮಗೆ ತುಂಬ ಮನಸ್ಸು ಕರುಳು ಹಿಣ್ತದೆ. ಅದಕ್ಕೋಸ್ಕರ ನಮ್ಮ ಯುವ ಪೀಳಿಗೆ ನಮ್ಮ ಹಿರಿಯರನ್ನು ಗೌರವಿಸಿ, ನಮ್ಮ ಅತ್ತೆ ಮಾವನರನ್ನಾಗಲಿ ನಮ್ಮ ತಂದೆ ತಾಯಿಯರನ್ನಾಗಲಿ ಯಾವುದಕ್ಕೆ ಅವರಿಗೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ನೋಡುತ್ತಿದ್ದರೆ ಆ ಮನೆಯು ನಮ್ಮ ದೇಶವನ್ನು ಕಟ್ಟುವುದರಲ್ಲಿ ಆ ಯುವ ಪೀಳಿಗೆ ನಮ್ಮ ದೇಶದ ಒಂದು ಏಳಿಗೆ ಅದರಲ್ಲಿ ಮುಂದಾಗಬಹುದಂತ ನನ್ನ ಅನಿಸಿಕೆ. ಈ ಅವಕಾಶವನ್ನು ನನಗೆ ಪ್ರದೀಪ್ ಡಿಸೋಜ ಅವರು ಒಂದು ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಾ ನನಗೆ 2 ಮಾತುಗಳಲ್ಲಿ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಸಲ್ಲಿಸ್ತಿದ್ದೇವೆ. ಎಲ್ಲ ನಮ್ಮ ಅತಿಥಿಗಳನ್ನು ಸ್ಮರಣಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಯೋಜನೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಶ್ರೀ ಪ್ರದೀಪ್ ಡಿಸೋಜ ಅವರು ಹಾಡುಗಳಿಗೆ ಸೂಚನೆ. ಆರಂಭದಲ್ಲಿ ಈ ವೇದಿಕೆಯಲ್ಲಿ ಜನಪದ ಗೀತೆ ಸ್ಪರ್ಧೆಗಳು ನಡೀತವೆ, ಆ ನಂತರ ಜನಪದ ನೃತ್ಯ. ಹಾಗೆ ಇದರ ಮೇಲಿನ ಮಹಡಿಯಲ್ಲಿ ಕತೆ ಬರೆಯುವುದು, ಭಾಷಣ, ಹಾಗೆ ಕವಿತೆ, ಈ ಸ್ಪರ್ಧೆಗಳು ಮೇಲಿನ ಮಹಡಿಯಲ್ಲಿ ನಡೀತವೆ. ಕೆಳಗಿನ ನಮ್ಮ ಊಟದ ಹಾಲ್ನಲ್ಲಿ ವಿಜ್ಞಾನ ಮೇಳದ ಈ ಸ್ಪರ್ಧೆಗಳೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ, ತಾವೆಲ್ಲರೂ ಕೂಡ ಗಮನಿಸಬೇಕು. ಹಾಗೆ ಬಂದವರು ಎಲ್ಲರೂ ಕೂಡ ತಮ್ಮ ತಮ್ಮ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಬೇಕು. ಆನಂತರ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ನಾವು ಸೀರಿಯಲ್ ನಂಬರನ್ನು ನಾವು ಕೊಡ್ತೇವೆ, ಹಾಗಾಗಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ತಮ್ಮ ವಿನಂತಿಸಿದ್ದೇವೆ. ಎಲ್ಲ ನಮ್ಮ ಅತಿಥಿಗಳಿಗೂ ಗೌರವ ಸ್ಮರಣಿಕೆ ನೀಡಿರುವಂಥ ಪ್ರದೀಪ್ ಡಿಸೋಜ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈಗ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ವಿನಂತಿಸಿದೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀಯುತ ವಸಂತ್ ಕೋಡಿ ಸರ್ ಅವರು. ಜಿಲ್ಲಾ ಮಟ್ಟದ ಯುವಜನೋತ್ಸವದ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಮುಖ್ಯವಾಗಿ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಚಂದ ಕಾಣಿಸಿಕೊಟ್ಟಂತಹ ಶ್ರೀಮತಿ ಗೀತಾ ದಾಮೋದರ್ ಕೊಣಾಜೆ ಪಂಚಾಯತ್ ಅಧ್ಯಕ್ಷರು, ಇವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದರ ಅಧ್ಯಕ್ಷರಾದ ಉಮರ್ UH ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಕರ್ನಾಟಕ ಇದರ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷರಾದ TM ಶಹದ್ ತೆಕ್ಕಿಲ್ ಇವರು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ನೀಡಿ ನಮ್ಮನ್ನೆಲ್ಲರ ಪ್ರೋತ್ಸಾಹ ನೀಡುತ್ತಿರುವಂತಹ ಬಂಟರ ಸಂಘ ಉಳ್ಳಾಲ ವಲಯ ಇದರ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ AK ರಹಮಾನ್ ಅಧ್ಯಕ್ಷರು ಮಂಗಳ ಗ್ರಾಮೀಣ ಯುವಕ ಸಂಘ, ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಆತ್ಮೀಯರಾದ ಲಯನ್ಸ್ ಕ್ಲಬ್ ಕುಡ್ಲ ಇದರ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರುವಂತಹ ಪ್ರದೀಪ್ ಡಿಸೋಜ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರಫೀಕ್ ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಂದಗಾಣಿಸಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆ ಎದುರುಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳಿದ್ದಾರೆ. ಅದೇ ರೀತಿ ನಮ್ಮ ಮುಖ್ಯವಾಗಿ ಬಂಟರ ಸಂಘ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಹಾಲನ್ನು ನಮಗೆ
ಫ್ರೀಯಾಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ನಮ್ಮ ಜನಪದ ವಿದ್ವಾಂಸರಾದ ತೋನ್ಸೆ ಪುಷ್ಕಲ್ ಕುಮಾರ್ ಇದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ನಮ್ಮ ಮಾರ್ಗದರ್ಶಕರಾದ ಶ್ರೀಯುತ ಆನಂದ ಮಾಸ್ಟರ್ ಇದ್ದಾರೆ. ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಎಲ್ಲ JCI ಆಗಿರ್ಬೋದು, ನಮ್ಮ ಲಯನ್ಸ್ ಕ್ಲಬ್ ಆಗಿರ್ಬೋದು, ಹಾಗೂ ಬಂದಂತಹ ಎಲ್ಲ ಈ ಸ್ಪರ್ಧೆಗೆ ಆಗಮಿಸಿದ ವಿದ್ಯಾರ್ಥಿನಿಯರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ನಮ್ಮ ಮಾಧ್ಯಮ ಮಿತ್ರರಾದ ಗಂಗಾಧರ್ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಅನೇಕ ಮಂಗಳೂರಿನಲ್ಲಿ ನಮ್ಮೊಟ್ಟಿಗೆ ನಿರಂತರವಾಗಿ ಇದ್ದು ಕಾರ್ಯಕ್ರಮಗಳಲ್ಲಿ ದಾನ ಧರ್ಮದ ಮೂಲಕ ಹೆಸರು ಪಡೆದವರು. ಈಗ ಕರ್ನಾಟಕ ರಾಜ್ಯ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದೀರಿ ಸರ್. ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸಿದೆ. ಅದರೊಟ್ಟಿಗೆ ನಮ್ಮ ದೀಪಕ್ ಪೀಲಾರ್ ಅವರು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಯಾವತ್ತೂ ಸಹಕರಿಸಿರುವವರು. ಪ್ರತಿಯೊಂದಕ್ಕೂ ಕೂಡ ಇಲ್ಲ ಅಂತ ಹೇಳಿದವರಲ್ಲ ನಮ್ಮ ದೀಪಕ್ ಸರ್ ಅವರು. ದೀಪಕ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದೆ. ಹಾಗೆ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಹಳೆಕೋಟೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ KMK ಮಂಜುನಾಥ್ ಸರ್ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಯುವಜನ ಒಕ್ಕೂಟದ ಕೋಣಾಜೆ ಗ್ರಾಮ ಪಂಚಾಯತ್ ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟ್ರಿ ಮಂಗಳೂರು ಇದರ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಯುವಜನೋತ್ಸವ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ ನಮ್ಮ ಜೀವನದಲ್ಲಿ. ಇಂದಿನ ಯುವಕರೇ ಮುಂದಿನ ದೇಶವನ್ನು ಕಟ್ಟುವವರು. ಯುವಕರನ್ನು ನನಗೆ 100 ಜನ ಯುವಕರನ್ನು ಕೊಡಿ ನಾನು ದೇಶವನ್ನು ಕಟ್ಟುತ್ತೇನೆ ಅಂತ ಹೇಳಿದ ಮಾತನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ, ಸ್ವಾಮಿ ವಿವೇಕಾನಂದರು. ಅದರ ಪ್ರಕಾರನೇ ಯುವಕರು ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ತಾರೆ. ಈಗ 18 ವರ್ಷ ಮೀರಿದವರಿಗೆ ಓಟಿನ ಹಕ್ಕು ಕೂಡ ಬಂದಿದೆ. ಯುವತಿಯರಿಗೆ ಕಾಲೇಜಿನಲ್ಲಿ ಇರುವಾಗಲೇ, ಕಾಲೇಜು ಮುಗಿದ ಕೂಡಲೇ ಸಿಗ್ತದೆ, ಕಾಲೇಜಿನಲ್ಲಿ ಇರುವಾಗಲೇ ಓಟಿನ ಹಕ್ಕು ಸಿಗ್ತದೆ. ಅವರಿಗೆ ಬೇಕಾದವರನ್ನು ಚುನಾಯಿಸಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ದೇಶವನ್ನು ಕಟ್ಟಬಹುದು ಎಂಬ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಹಿಂದಿನ ನಮಗೆ ಯಾವುದು ಇದಕ್ಕೆಲ್ಲ ಅವಕಾಶ ಇರಲಿಲ್ಲ. ಮಾತಾಡಲಿಕ್ಕೆ ಸಹ ಕಷ್ಟ ಇತ್ತು. ನಮ್ಮೊಳಗಡೆ ಸಮಸ್ಯೆಗಳು ತುಂಬ ಇತ್ತು.
ಆದರೂ ನಮ್ಮ ಹಿಂದಿನವರು ನಮಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಪ್ರಪಂಚದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಯೂತು ಒಗ್ಗಟ್ಟಲ್ಲಿದ್ದರೆ ಯಾವುದನ್ನು ಸಬಲಿಸಬಹುದು, ನಮಗೆ ಸಾಧಿಸಬಹುದು ಎಂಬುದನ್ನು ಹೇಳಿದ್ದಾರೆ. ನಾವು ಯುವಕರಿಗೆ ಸಾಕಷ್ಟು ಮಾರ್ಗದರ್ಶನ ಕೊಡುವಂತಹ ಒಳ್ಳೆಯ ಉಪಚಾರಗಳನ್ನು ಕೊಡುವಂಥ ಅವಕಾಶ ಇದೆ, ಅವಶ್ಯಕತೆ ಇದೆ ಅಂತ ನಮ್ಮ ದೇಶ ಜನಸಂಖ್ಯೆಯಲ್ಲಿ ತುಂಬ ಮುಂದುವರೆದಿದ್ದರೂ ಇದರಲ್ಲಿ ಇನ್ನಷ್ಟು ಮುಂದುವರಿಯುವ ಅವಶ್ಯಕತೆ ಇದೆ. ಪ್ರಪಂಚದಲ್ಲಿ ಸಾಕಷ್ಟು ಸ್ಪರ್ಧೆ ಕೂಡ ನಮಗೆ ಇದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ನಮ್ಮ ವ್ಯವಹಾರಗಳಲ್ಲಿ ಅಮೇರಿಕ ಹೇಗೆ ಯಾವ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾಯಿದೆ, ನಮ್ಮ ಮೇಲೆ ಯಾವ ರೀತಿಯಲ್ಲಿ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ದಾರೆ. ನಾವು ಬಲಿಷ್ಠರಾಗಿದ್ದರೆ ಅವರು ಕೂಡ ನಮಗೆ ಎದುರುವಂಥ ಅವರನ್ನು ಕೂಡ ಎದುರಿಸಲಿಕ್ಕೆ ನಮಗೆ ಸಾಕಷ್ಟು ಶಕ್ತಿ ಬಲಿಷ್ಠರಾಗಿದ್ದರೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ಪರ್ಧೆ ಕ್ರೀಡೆಗಳಲ್ಲಿ ಆಗಲಿ ಅಥವಾ ಇತರ ಯಾವುದೇ ಒಂದು ನಮ್ಮ ದೇಶಕ್ಕೆ ಬೇಕಾಗುವಂಥ ಯಾವುದೇ ಒಂದು ಯೋಜನೆಗಳಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವಂಥ ಅವಶ್ಯಕತೆ ಇದೆ. ಯುವಕರಿಗೆ ವಿದ್ಯಾಭ್ಯಾಸ ಹೇಗೂ ಕೊಡಲೇಬೇಕು, ಬಹಳ ಮುಖ್ಯ. ವಿದ್ಯಾಭ್ಯಾಸ ವಂಚಿತರು ಯಾರೂ ಕೂಡ ಆಗಬಾರ್ದು. ಯಾವ ಹಳ್ಳಿಗಳಲ್ಲಿ ಕೂಡ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ. ವಿದ್ಯಾಭ್ಯಾಸ ಎಲ್ಲಿ ವಂಚಿತರಾಗ್ತಾರೆ ಅವರನ್ನು ಕರೆದು ತಂದು ಶಾಲೆಗೆ ಮರಳಿ ಬಾ ಎಂಬ ಈಗ ಸಾಕಷ್ಟು ಸರ್ಕಾರ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದೆ. ಅವರನ್ನು ಶಾಲೆ ಉಚಿತವಾಗಿ ಎಲ್ಲ ಅವರಿಗೆ ಸಮವಸ್ತ್ರದಿಂದ ಹಿಡಿದು ಎಲ್ಲ ಬೇಕಾದ ಶಾಲೆಗೆ ಸಾಮಗ್ರಿಗಳನ್ನು ಸರ್ಕಾರನೇ ನೀಡ್ತಾ ಇದೆ. ಇದರಿಂದ ಯಾರೂ ಕೂಡ ವಂಚಿತ ಆಗದಾಗೆ ನಾವು ನೋಡಿಕೊಳ್ಳುವಂಥ ಅವಶ್ಯಕತೆ ಇದೆ. ನಮ್ಮ ಪಂಚಾಯತ್ಗಳಲ್ಲಿರುವಂಥ ಪಂಚಾಯತಿನ ಅಧ್ಯಕ್ಷರುಗಳಾಗಲಿ ಅಥವಾ ಇತರ ಯಾವುದೇ ಚುನಾಯಿತ ಪ್ರತಿನಿಧಿಗಳಾಗಲಿ ತಮ್ಮ ತಮ್ಮ ಪ್ರದೇಶಗಳಲ್ಲಿ ಇರುವಂತಹ ಬಡ ಜನರಿಗೆ, ಯುವಕರಿಗೆ ಸಾಕಷ್ಟು ಸರ್ಕಾರದಿಂದ ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ನನ್ನನ್ನು ಕೂಡ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾನು ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ, ಸರ್ಕಾರದಿಂದ ಸಿಗುವಂಥ ಇತರ ಸಮಾಜಗಳಿಗೂ ನಾನು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಖಂಡಿತವಾಗಿಯೂ ನಾನು ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟಾಳು ಸೇವಕನಾಗಿದ್ದೇನೆ. ನನ್ನನ್ನು ಸೇವೆಯನ್ನು ಗುರುತಿಸಿ ಸಿದ್ದರಾಮಯ್ಯ ನೇತೃತ್ವದ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನನಗೆ ಈ ಗಾಣಿಗ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ನಾನು ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ OBC ಘಟಕದ ಜಿಲ್ಲಾಧ್ಯಕ್ಷನು ಕೂಡ ಆಗಿದ್ದೇನೆ. ಹಾಗೆ OBCಯಲ್ಲಿ ಎಲ್ಲ ಸರ್ ನಾನು 80% ಜಾತಿಗಳು ಎಲ್ಲ ಬರ್ತದೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅಷ್ಟು ಜಾತಿಗಳು ಉಪಜಾತಿಗಳು OBC ಅಂಡರಲ್ಲಿ ಬರ್ತದೆ. ಹಿಂದುಳಿದ ವರ್ಗದಲ್ಲಿ ಹಿಂದುಳಿದ ವರ್ಗದ ಎಲ್ಲ ಮಕ್ಕಳು ಸಾಕಷ್ಟು ಉತ್ತಮ ಪ್ರತಿಭೆಯನ್ನು ಉಳ್ಳವರು ಇದ್ದಾರೆ. ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ನಮ್ಮ ರಾಜ್ಯಕ್ಕಾಗಲಿ ಅಥವಾ ಪ್ರದೇಶಗಳಿಗಾಗಲಿ ಅಥವಾ ದೇಶಕ್ಕಾಗಲಿ ಅದರ ಪ್ರಯೋಜನವನ್ನು ಪಡೆಯಲಿಕ್ಕೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ಳುವಂಥ ಅವಶ್ಯಕತೆ ಇದೆ. ಇದಕ್ಕೆ ಎಲ್ಲರ ಸಹಕಾರ ಕೂಡ ಅಗತ್ಯ. ಒಂದು ಪಂಚಾಯತಿನ ಅಧ್ಯಕ್ಷರು ಅಥವಾ ಪಂಚಾಯತ್ ಮೆಂಬರು ಕೂಡ ಇದಕ್ಕೆ ಅವರ ಏರಿಯಾದಲ್ಲಿರುವಂಥ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಆ ಮಕ್ಕಳನ್ನು ಮುಂದೆ ತರುವಂಥ ಕೆಲಸಗಳನ್ನು ಮಾಡಬೇಕು. ನಮ್ಮ UT ಖಾದರ್ ಅವರು ಸಾಕಷ್ಟು ಇದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ನೀವು ಎಲ್ಲಿ ಕೂಡ ನೋಡ್ಬೋದು. ಯಾರೇ ಕೂಡ ಒಂದು ಪ್ರತಿಭೆಯ ಪುರಸ್ಕಾರದಲ್ಲಿ ಪ್ರತಿಭಾವಂತರಿದ್ದರೆ ಅವರ ಮನೆಗೆ ಭೇಟಿಯಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ನೀನು ಇಂಥದ್ರಲ್ಲಿ ಪಾರ್ಟಿಸಿಪೇಟ್ ಮಾಡು, ನೀನು ಈ ಥರದಲ್ಲಿ ಮುಂದೆ ಹೋಗು ಎಂಬ ಮಾರ್ಗದರ್ಶನಗಳನ್ನು ನಮ್ಮ UT ಖಾದರ್ ಅವರು ಮಾಡ್ತಾರೆ. ಅಥವಾ ಸರ್ಕಾರದಿಂದ ಇಂಥ ಸವಲತ್ತುಗಳು ಸಿಗ್ತದೆ. ನಾನೀಗ ಮೊನ್ನೆ ಒಂದು ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಅದಕ್ಕೆ ಆನ್ಲೈನಲ್ಲೇ ಎಲ್ಲ ನಮ್ಮ ಹಿಂದಿನ ರಘುವೀರ್ ಅವರು ಅಧ್ಯಕ್ಷರಾಗಿದ್ದರು ಯುವಜನದ ಇದರಲ್ಲಿ. ಅವರಿಗೆ ಅದರಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕಿತ್ತು. ಅವರು ತುಂಬ ಆನ್ಲೈನಲ್ಲಿ ಟ್ರೈ ಮಾಡಿದರು. ಅವರಿಗೆ ಅಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆವಾಗ UT ಖಾದರ್ ಅವ್ರ ಹತ್ರ ಬಂದಿದ್ದರು. ನಾನು ಅಲ್ಲಿ ಅವರಿಗೆ ಸಿಕ್ಕಿದ್ದೆ. ಒಂದು ಸರ್ ಹತ್ರ ಹೇಳಿಬಿಡಿ ಅಂತ ನಾವು ಅಲ್ಲಿ ಹೇಳಿದೆ ತಟ್ಟು. ಆವಾಗಲೇ ಅಲ್ಲಿಗೆ ಫೋನ್ ಮಾಡಿ ಅವರಿಗೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು 3-4 ದಿವಸದ್ದು ಉಚಿತ ಕಾರ್ಯಕ್ರಮ. ಅದು ನಮ್ಮ ಯುವಜನರಿಗೆ ಆಂಟ್ರಪ್ರಿನರ್ ಅಂದರೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸ ಕಲಿತ ನಂತರ ಯಾವ ರೀತಿಯಲ್ಲಿ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಬೇಕು, ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಬಿಸ್ನೆಸ್ಗಳಲ್ಲಿ ಆಗಲಿ, ವ್ಯವಹಾರಗಳಲ್ಲಿ ಆಗಲಿ ಅಥವಾ ಉದ್ಯೋಗಗಳಲ್ಲಿ ಆಗಲಿ ತೊಡಗಿಸಿಕೊಳ್ಬೇಕು ಎಂಬ ಮಾರ್ಗದರ್ಶನದ ಬಗ್ಗೆ ಉಚಿತ ಒಳ್ಳೆಯ ಅಂದರೆ ಅದರಲ್ಲಿ ವಿದೇಶಗಳಿಂದಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದವರು.
ಒಳ್ಳೆಯ ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ. ಸರ್ಕಾರ ಕೂಡ ಅದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿತು. ಈ ಕಾರ್ಯಕ್ರಮದಲ್ಲಿ ರಘುವೀರ್ ಅವರು ಭಾಗವಹಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಒಂದು ಒಳ್ಳೆಯ ಒಂದು ಯೋಜನೆಯನ್ನು ಮಾಡಿ ಇದನ್ನು ರೆಪ್ರೆಸೆಂಟ್ ಮಾಡಬೇಕು, ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೇನೆ ಸರ್ ಅಂತ ನನ್ನ ಹತ್ರ ಹೇಳಿದರು. ನಾನು ಕೂಡ ಅಲ್ಲಿ ಬೆಂಗಳೂರಲ್ಲಿ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಕುಮಾರಕೃಪದಲ್ಲಿ ಅವರಿಗೆ ಎಲ್ಲ 125 ರೂಮ್ಗಳನ್ನು ಕೂಡ ಅವರಿಗೆ ವ್ಯವಸ್ಥೆ ಮಾಡಿದರು. ಸರ್ಕಾರ ಇಂಥದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಉತ್ತೇಜನ ಕೊಡ್ತಾ ಇದೆ. ಗ್ರಾಮೀಣ ಅಭಿವೃದ್ಧಿ ಆಗಿರ್ಬೋದು, ಗ್ರಾಮೀಣದಲ್ಲಿ ಇರುವುದು ಉದ್ಯೋಗದ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಇಂಥ ಯುವಕರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಯೋಜನೆಗಳು ನಿರೂಪಿಸಲು ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಯೋಜನಾ ಸಬಲೀಕರಣ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡುತ್ತಿದೆ. ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಸರ್ಕಾರ ಖಂಡಿತವಾಗಿಯೂ ಸಿದ್ಧ ಇದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಇದರ ಪ್ರಯೋಜನವನ್ನು ಪಡೆಯಲಿಕ್ಕೆ ತಾವುಗಳು ಮುಂದೆ ಬರಬೇಕು. ತಮ್ಮ ಊರಿನ ಜನರ ಸಮಸ್ಯೆಯನ್ನು ಸ್ಥಳೀಯ ಯಾರು ರೆಪ್ರೆಸೆಂಟ್ ಮಾಡೋರಿದ್ದಾರೆ, ಈಗ ನಮ್ಮ UT ಖಾದರ್ ಅವರನ್ನೇ ಎಕ್ಸಾಂಪಲ್ ತಗೊಳ್ಳಿ. UT ಖಾದರ್ ಅವರು ಒಂದು ಕ್ಷೇತ್ರ ಅಲ್ಲ, ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ಷೇತ್ರದ ಜನರಿಗೆ ಸ್ಪಂದಿಸ್ತಾರೆ. ಇದು ನಾನು ಕಂಡದ್ದು, ನೀವು ಎಲ್ಲರೂ ಕಂಡಂಥ ವಿಷಯ. ಇಂಥ ಶಾಸಕರುಗಳು ಸಿಕ್ಕಿದರೆ ನಮಗೆ ಖಂಡಿತವಾಗಿಯೂ ಸರ್ಕಾರದ ಸವಲತ್ತುಗಳನ್ನು ಪಡೆಯಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವರ ಮನೆಗೆ ಬೆಳಿಗ್ಗೆ 7:30 ಗಂಟೆಗೆ ಹೋದರೆ ಅಲ್ಲಿ ಆವಾಗಲೇ ಜನ ಇರ್ತಾರೆ. ರಾತ್ರಿ 12 ಗಂಟೆ ತನಕ ಸಹ ಅವರು ಕೆಲಸ ಮಾಡ್ತಾ ಇರ್ತಾರೆ. ಬ್ಯಾಂಗ್ಳೂರಲ್ಲಿ ಹೋದರೂ ಅಷ್ಟೇ. ಇದು ಬಹಳ ಒಂದು ಜನಪ್ರತಿನಿಧಿಗಳು, ಈ ಥರದ ಜನಪ್ರತಿನಿಧಿಗಳು ಸಿಕ್ಕಿದರೆ ನಮ್ಮ ಸಮಾಜಕ್ಕೆ ಒಳ್ಳೆಯ ರೀತಿಯ ಒಂದು ಕೊಡುಗೆ ಆಗ್ತದೆ. ಸಮಾಜದ ಜನರಿಗೆ ಸರ್ಕಾರದಿಂದ ಸವಲತ್ತುಗಳನ್ನು ಪಡೀಲಿಕ್ಕೆ ಒಂದು ಉಪಕಾರ ಆಗ್ತದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ನೀವು ಇದನ್ನು, ಯಾಕಂದರೆ ನಾವು ಒಂದು ಮೂಲೆಯಲ್ಲಿ ಇದ್ಕೊಂಡು ಇದರ ಪ್ರಯೋಜನ ಪಡೆಯದೆ ನಾವು ಬಾರದಿದ್ದು ಸರ್ಕಾರ ನಮಗೇನು ಮಾಡಲಿಲ್ಲ ಅಂತ ಹೇಳೋದು ಸರಿಯಲ್ಲ. ಸರ್ಕಾರದ ಪ್ರತಿನಿಧಿಗಳ ಹತ್ರ ಹೋಗಿ ನಿಮಗೆ ಸಿಗದಿದ್ದರೆ ನಾವು ಇದ್ದೇವೆ ನಮ್ಮೊಟ್ಟಿಗೆ ಖಂಡಿತವಾಗಿಯೂ ನೀವು ಸ್ಪಂದಿಸ್ಬೋದು. ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಆಯೋಜನೆ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನೋತ್ಸವ ಕಾರ್ಯಕ್ರಮ ಏನು ನಡೀತದೆ, ಇವತ್ತು ಅಲ್ಲಿ ಸಹಕಾರ ಸಪ್ತಾಹ ಕೂಡ ಆಗ್ತಾಯಿದೆ. ಖಾದರ್ ಸಾಹೇಬರು ಹಾಗೆ ಎಲ್ಲ ಶಾಸಕರುಗಳೆಲ್ಲ ಅಲ್ಲಿ ಇದ್ದಾರೆ. ಹಾಗೆ ಇಲ್ಲಿಗೂ ಕೂಡ ಅವರು ಬರೋರು ಇದ್ದಾರೆ. ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಯುವಜನ ಮೇಳ ಒಂದು ದೊಡ್ಡ ರೀತಿಯಲ್ಲಿ ನಡೆಯಲಿ ನಮ್ಮ ಜಿಲ್ಲೆಯಾದ್ಯಂತ. ಇದಕ್ಕೆ ಸರ್ಕಾರದಿಂದ ಸಿಗುವ ಸವಲತ್ತು ಕೂಡ ಖಂಡಿತವಾಗಿಯೂ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ನಮ್ಮ ನಾಯಕರಾದಂಥ ಪ್ರದೀಪ್ರವರು ಇದ್ದಾರೆ, ನನ್ನ ಅಬ್ಬರ ಆತ್ಮೀಯ ಮಿತ್ರರು ಕೂಡ. ಅವರು ನಮ್ಮ ಮಂಗಳ ಸ್ಟೇಡಿಯಮಲ್ಲಿ ಯುವಜನ ಇದರದ ಅಧ್ಯಕ್ಷರು ಕೂಡ ಆಗಿದ್ದರು. ಆಮೇಲೆ ಕರಾವಳಿ ಪ್ರಾಧಿಕಾರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಅವರು ಸರ್ಕಾರದ ಉದ್ಯೋಗ ಅಂತೇಳಿ ಅಲ್ಲ, ಅವರು ಒಂದು ಫ್ರೆಂಡ್ಲಿ, ಎಲ್ಲರಿಗೂ ಬೇಕು. ಅವರಿಗೆ ಎಲ್ಲರನ್ನೂ ಆತ್ಮೀಯತೆಯಿಂದ ಕಂಡು ಸಂಪರ್ಕಿಸಿ ಒಂದು ಕಾರ್ಯಕ್ರಮಗಳನ್ನು, ಈ ರೂಪುರೇಷೆಗಳನ್ನು ತಯಾರು ಮಾಡಿ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಮಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಮ್ಯಾಚ್ಗಳನ್ನು ಆಯೋಜನೆ ಮಾಡೋದ್ರಲ್ಲಿ ಕೂಡ ಅವರ ಪಾರ್ಟಿಸಿಪೇಷನ್ ಇದೆ. ಒಳ್ಳೆಯ ರೀತಿಯ ಇಂಟರ್ನ್ಯಾಷನಲ್ ಶಟಲ್ ಬ್ಯಾಡ್ಮಿಂಟನ್ ಆಗಿದೆ, ನೀವು ನೋಡಿರ್ಬೋದು. ಬಹಳ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ, ಫೆಡ್ಲೈಟ್ ಆಗಿದೆ. ಇದರಲ್ಲಿ ಯುವಕರಿಗೆಲ್ಲ ಅವಕಾಶ ಆಗಿದೆ. ಇಲ್ಲದೆ ನಾವು ಎಲ್ಲೆಲ್ಲಿಗೆ ಹೋಗಬೇಕು, ಮಲೇಷ್ಯಾದಲ್ಲಿ, ಸಿಂಗಾಪುರಲ್ಲಿ ಎಲ್ಲ ಇಡ್ತಾರೆ. ನಮ್ಮ ಮಂಗಳೂರಲ್ಲೇ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ರೆಡಿ ಮಾಡಿ ಅದರಲ್ಲಿ ಒಂದು ಕಾರ್ಯಕ್ರಮ ರೂಪಿಸಂದರೆ ಒಳ್ಳೆಯ ವಿಷಯ. ಇದು ಯುವಕರಿಗೆ ಒಳ್ಳೆಯ ಸಹಕಾರಿಯಾಗುವಂಥ ವಿಷಯ. ಕ್ರೀಡೆಯಲ್ಲಿ ಕೂಡ ನೀವು ಮುಂದೆ ಬರಬೇಕು ಯುವಕರು, ಅಥವಾ ರಾಜಕೀಯದಲ್ಲಿ ಕೂಡ ನಿಮಗೆ ಮುಂದೆ ಬರಲಿಕ್ಕೆ ಅವಕಾಶ ಇದೆ. ಎಲ್ಲ ಪ್ರತಿಯೊಂದು ನಮ್ಮ ದೇಶದ ಒಂದು ಬೆನ್ನೆಲುಬು ನೀವು ಯುವಕರು ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಈ ದೇಶ ಅಭಿವೃದ್ಧಿಯ ಪಥವನ್ನು ಕಾಣಲಿ. ಇನ್ನಷ್ಟು ನಾವು ಪ್ರಪಂಚದಲ್ಲೇ ಪ್ರಥಮ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳಿ ಹೆಸರುವಾಸಿ ಗಳಿಸುವಾಗೆ ಆಗಲಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಂಥ ಈ ಯುವಜನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ವಂದಿಸುತ್ತಾ ನನ್ನ ಎರಡು ಮಾತಿನ ಜೈ ಹಿಂದ್. ವಂದನೆಗಳು ಸರ್. ಈ ದಿವಸದ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದಿರಿ ವಿಶ್ವಾಸ್ ಕುಮಾರ್ ದಾಸ್ ಸರ್, ತಮಗೆ ವಂದನೆಗಳನ್ನು ಸಲ್ಲಿಸಿದ್ದು. ಈಗ ಕಾರ್ಯಕ್ರಮಗಳು ಆರಂಭಗೊಳ್ತವೆ. ಈ ದಿವಸದ ಕಾರ್ಯಕ್ರಮ ತೀರ್ಪುಗಾರರಾಗಿ ಶ್ರೀಯುತ ಗುರುಚರಣ್ ಪುಳಿಪ್ ಅವರು ಆಗಮಿಸ್ತಾರೆ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರು, ತುಳುನಾಡ ಮಾಣಿಕ್ಯ ಎನ್ನುವಂಥ ಬಿರುದನ್ನು ಪಡೆದಿರುವಂಥ ಗುರುಶರಣ್ ಪುಳಿಪ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ ಸರ್. ಹಾಗೆ ಪ್ರವೀಣ್ ಕುಮಾರ್ ಸರ್ ಅವರು, ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನ ಪ್ರವೀಣ್ ಕುಮಾರ್ ಸರ್ ಅವರು ಪೀಡಿಯಾಗಿ ಇದ್ದುಕೊಂಡು ನಮ್ಮೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿರುವಂಥ ಪ್ರವೀಣ್ ಕುಮಾರ್, ಒಮ್ಮೆ ಬನ್ನಿ ಸರ್, ಒಂದು ಶಾಲ್ನ ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿಸಿದ್ದೇವೆ. ಹಾಗೆ ಈ ವೇದಿಕೆಯಲ್ಲಿ ಈಗ ಜನಪದ ಗೀತೆ ಸ್ಪರ್ಧೆ ಆರಂಭಗೊಳ್ತವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡದವರು ದಯವಿಟ್ಟು ಒಮ್ಮೆ ವೇದಿಕೆ ಎದುರುಭಾಗಕ್ಕೆ ಬರಬೇಕು. ತಮಗೆ ಲಾಟ್ಸನ್ನು ಹಾಕ್ತಿದ್ದೇವೆ. ಸಂಬಂಧಪಟ್ಟಂಥ ತೀರ್ಪುಗಾರರು ದಯವಿಟ್ಟು ಈ ಬಗ್ಗೆ ಗಮನಿಸಬೇಕು. ಜೊತೆಗೆ ಅನೇಕ ಸಂಪರ್ಕವನ್ನು ಇಟ್ಟುಕೊಂಡವರು ಪ್ರಸ್ತುತ ಉಪ್ಪಿನಂಗಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ, ಉಪ್ಪಿನಂಗಡಿ ಫಸ್ಟ್ ಗ್ರೇಡ್ ಕಾಲೇಜಿನ ನಿರ್ದೇಶಕರಾಗಿರುವಂಥ ಪ್ರವೀಣ್ ಕುಮಾರ್ ಸರ್, ಅದರೊಟ್ಟಿಗೆ ನಮ್ಮ
ರಾಮಚಂದ್ರ ಭಟ್ ಗುಡಾಜಿಯವರು ಸಾಹಿತಿಗಳು, ಅನೇಕ ಸಂಕಲನಗಳನ್ನು, ಅನೇಕ ವಿಚಾರಗಳ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದವರು ಗುಡಾಜಿ ರಾಮಚಂದ್ರ ಭಟ್ ಅವರು ನಮ್ಮ ಈ ದಿವಸದ ತೀರ್ಪುಗಾರರಲ್ಲಿ ಓರೋರು ಕೂಡ ಹೌದು. ತಮ್ಮನ್ನು ಗೌರವಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ ಸರ್.